ವಿವಾದ ಹೇಳಿಕೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕಿ. ವೀಕ್ಷಕರು ಈಗಾಗಲೇ ಗಮನಿಸಬಹುದು, ಬಹಳಷ್ಟು ಜನರಿಗೂ ಕೂಡ ವೈರಲ್ ಆಗಿರುವಂಥದ್ದು ಗೊತ್ತೇ ಇರುವಂಥದ್ದು. ಆದರೆ ಇದೀಗಿನ ದಿನಗಳಲ್ಲಿ ಇಂಥ ಹೇಳಿಕೆಗಳು ಎಷ್ಟು ಸಮಂಜಸ ಅನ್ನುವಂಥದ್ದು ಕೂಡ ಬಹಳಷ್ಟು ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಹಾಗಿರುವಾಗ ಇಂಥ ಹೇಳಿಕೆಗಳನ್ನು ನೀಡಬಹುದಾ, ಯಾಕೆ ಇಂಥ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ, ಒಟ್ಟಾರೆ ಈ ವಿಚಾರಗಳನ್ನು ಮಾತಾಡೋದಾದ್ರೆ ಇಂದಿನ ದಾಖಲಾತಿಗಳು ಏನಾದರೂ ಇದೆಯಾ, ಇದಕ್ಕೆ ಪ್ರೂಫ್ ಇದೆಯಾ ಏನಾದರೂ ಮಾತಾಡಲಿಕ್ಕೆ, ಇದೆಲ್ಲವನ್ನು ಕೂಡ ನಾವು ಬಹಳಷ್ಟು ಪ್ರಶ್ನೆ ಕೇಳಬೇಕಾಗಿರುವಂಥದ್ದು. ಇದರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ಮಾತಾಡಬೇಕು. ಅದಕ್ಕಿಂತ ಮೊದಲು ಆ ಹೇಳಿಕೆ ಇದೆ, ಪ್ರತಿಭಾ ಕುಳಾಯಿ ಅವರು ಹೇಳಿರುವಂತಹ ಹೇಳಿಕೆ ಇದೆ. ಆ ಹೇಳಿಕೆಯನ್ನು ನೋಡಿಕೊಂಡು ಮತ್ತಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತೇನೆ. ಈ ಸಂಘ ಪರಿವಾರ ಸೇರಲೇ ಕಂಡರೆ ಯಾರು ಈ ಸಂದರ್ಭಗಳು ಪರಿರಕ್ಷಿಸಿದರು ಏರಿಗೂ ಮಾತ್ರ ಜವಳರಿಗೆ ಒಂದು ಸೈಯರ ಮನಸ್ಸುಂಡು ಒಂಜಿ ಅತಡ ಏರಿಗೂ ದನಿಯರ ಮನಸ್ಸಿಂಚಿ ಈ ಸಂಘ ಪರಿವಾರಗಳು ಸೇರಲಿ ಧರ್ಮೋಡದಿಕ್ಕೆ ಮುಪ್ಪದಿಕ್ಕು ಧರ್ಮೋಡ ನಾಲ ಕಾಸ್ಕೊಂಡೊಂದಿಜಿ ಜೈಲಿಗೆ ಏನು ವರ್ಷಗಳು ಖಾಲಿ ಮರ್ಡರ್ ಬಂದು ಬರ್ತಾಡಾಣ ಅವ್ರು ಒಳ್ಳೆ ಮಾಡ್ದು ಬಿಡ್ಬೇಕು ಒಕ್ಕ ಈ ರಾಜಕೀಯ ಲೀಡರ್ ಮಕ್ಕಳು ಮಕ್ಕಳ ಏರುಲಿ ಸಂಘ ಪರಿವಾರದ ನಿಲ್ಕೆರ ಸಮದ ಭೂಮಿಜರ ಅಥವಾ ಜೀವ ಒಳ್ಳೆಯ ಸೈದೇರ ಅಂದು ಆಂಕರ್ ಪಂಡದ ಏರುಲೇರು ಪ್ರೋಗ್ರಾಮ್ ಅನ್ನು ಚಾಲನೆ ಮಾಡ್ತಾರೆ ಅಮಿತ್ ಶಾ. ಆರು ಪ್ರತಿ ಜಿಲ್ಲೆಗೆ ಹೋಗ್ಬೇರು ಹೋದ ಬಂದ್ಬೇರು ಅವ್ರು ಕೇಂದ್ರಿಗೆ कितने का सर काटा, कितने का पैर काटा, कितने का हाथ काटा मಕ್ಕಳಿಗೆ ಆ ಲೆಕ್ಕ ಓಡು ಏಕೆ ಗಾರಿನ ಮಾಡ್ತಾರೆ ಏಕೆ ಹಿಂದನ್ನು ಕೇಳಿಯಾರು ಮಕ್ಕಳಿಗಿಂತಲೇ ಕೇಳ್ತಾರೆ ಕೇಳ್ದು ಬ್ಯಾಲನ್ ಅಂತ ದೂರ ಮಾಡಬೇಕು ಐಟ ರಾಜಕೀಯ ಬಂದ್ಬೇರು ಮಕ್ಕಳ ಶವ ರಾಜಕೀಯ ಎಲ್ಲ ಸೈತ್ಯರ ಬಂದ ಮಕ್ಕಳಿಗೆ ಖುಷಿ ನಮ್ಮ ಮತ ಗುಳಿಪ ಮಕ್ಕಳಿಗೆ ಖುಷಿ ಆ ಮರಣನ ಪದ್ಧತಿ ಐಟಿ ಎಂತ ರಾಜಕೀಯ ಬಂದ್ಬೇರು ಪೊತ್ತಾಯಿ ನೇಟ ಆತ ರಾಜಕೀಯ ಮಕ್ಕಳು ಬಂದ್ಬೇರು ರಾಜಕೀಯ ಬಂದದ ದಾಲ ಐಜೆಂದಾಲ ಆ ಆನ ಮರಣ ಬುದ್ಧಿ ಮಕ್ಕಳನ್ನ ಇಲ್ಲಡಬಹುದು ತೂಪಂ ಸಮಿತಿ. ವೀಕ್ಷಕರು, ನೀವೇ ಗಮನಿಸಿದ್ರಿ ಯಾವ ರೀತಿಯ ಹೇಳಿಕೆಗಳನ್ನು ನೀಡಿದ್ರು ಪ್ರತಿಭಾ ಕುಳಾಯಿ ಅವರು ಅಂತ ಹೇಳ್ಬೋದು. ಈ ಪ್ರತಿಭಾ ಕುಳಾಯಿ ಅವರ ಹೇಳಿಕೆಯನ್ನು ಹೇಳಬೇಕಿಂತ ಹಿಂದೆ ಒಂದಷ್ಟು ವೈರಲ್ ಆಗಿರುವಂಥದ್ದು ಜಗದೀಶ್ ಶೇಣವ್ ಅವರು ಕೂಡ ಒಂದು ಮಾತುಗಳನ್ನು ಆಡಿರುವಂಥದ್ದು. ಕರಾವಳಿ ಭಾಗದಲ್ಲಿ ನಡೆದಿರುವಂತಹ ಹತ್ಯೆ ಬಗ್ಗೆ ಮಾತಾಡಿದ್ದಾರೆ. ಅದರ ಬಗ್ಗೆನೂ ಕೂಡ ಒಂದಷ್ಟು ವಿಚಾರಗಳನ್ನು ನಾವು ನೋಡ್ಕೊಂಡು ಬರೋಣ. ಯಾಕಂದ್ರೆ ಏನೆಲ್ಲ ಹೇಳಿದ್ದಾರೆ, ಏನೆಲ್ಲ ಹೇಳಿಕೆಗಳನ್ನು ನೀಡಿದ್ದಾರೆ ಅವರು ಕೂಡ ಅಂತ ಇಲ್ಲಿ ನೋಡಿ. ಕೊಲೆಗೆ ಪ್ರತೀಕಾರವಾಗಿ ಬಶೀರ್ ಎನ್ನುವ ಒಂದು ಕೊಲೆ ಭಾರಿ ಮಾಧ್ಯಮಗಳಲ್ಲಿ ಬಂತು. ಒಬ್ಬ ಅಮಾಯಕನ, ಈಗ ವಕೀಲರು ಹೇಳಿದಾಗೆ ಮುಗ್ಧ ಮುಸ್ಲಿಮನ ಹತ್ಯೆ ಆಯಿತು. ನಾವು ಹೇಳಿದೆವು ಮುಗ್ಧ ಮುಸಲ್ಮಾನನ ಹತ್ಯೆ ಆಗುವುದಕ್ಕಿಂತ ಮುಂಚೆ ದೀಪಕ್ ರಾವ್ ಏನು ಅದೇನು ಅವನನ್ನು ಮರ್ಡರ್ ಮಾಡಿದವನ ಅಲ್ಲ, ಅಮಾಯಕ ದೀಪಕ್ ರಾವ್ನ ಹತ್ಯೆಗೆ ಅಮಾಯಕ ಬಶೀರ್ನ ಹತ್ಯೆ ಆದರೆ ಖಂಡಿತವಾಗಿ ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷನಾಗಿ ನಮಗೇನು ಚಿಂತೆ ಇಲ್ಲ. ಇದರಿಂದಾಗಿ ನಾವು ಹೋದದ್ದು. ಈಗ ಪದ್ಮಾವತಿ ಅಂತ ಪಿಕ್ಚರ್ ಭಾರಿ ಒಳ್ಳೇದುಂಟು ಅಂತ ಹೇಳಿದರು ವಕೀಲರು. ಅಂದರೆ ಅದರಲ್ಲಿ 3 ಸಲ ನಾವು ಶಸ್ತ್ರ ಇಲ್ಲದವರನ್ನು ಕೊಲ್ಲೋದಿಲ್ಲ, ನಾವು ಇಂಥವರನ್ನು ಕೊಲ್ಲೋದಿಲ್ಲ ಅಂತ 3 ಸಲ ಅವನಿಗೆ ಆ ಪ್ರಾಣ ಭಿಕ್ಷೆಯನ್ನು ನೀಡಿದರ ಫಲವಾಗಿ ಅವನ ಕೊಲೆ ಆಗ್ತದೆ. ಇಂಥ ಅನೇಕ ಉದಾಹರಣೆಗಳು, ಅವನ ಪಾಪದವ, ಅವನು ಒಳ್ಳೆಯದವ ಅಂತ ಹೇಳಿ ನಾವು ಪ್ರಶಾಂತ್ ಪೂಜಾರಿ, ಗುಟ್ಟಪ್ಪ ಅದೆಲ್ಲ ಬಿಡಿ, ಶರತ್ ಮಡಿವಾಳ ಏನು ಮಾಡಿದ್ದಾನೆ ಅಂತ ಹತ್ಯೆ ಮಾಡಿದರು. ಅಂದ್ರೆ ಯಾರೋ ಒಬ್ಬ ಅಶ್ರಫ್ ಕೊಲೆ ಆದದಕ್ಕೆ ಪ್ರತೀಕಾರವಾಗಿ ಒಬ್ಬ ಮುಗ್ಧನನ್ನು ಹತ್ಯೆ ಮಾಡಬಹುದಾದ್ರೆ, ಹಾಗಾದ್ರೆ ದೀಪಕ್ ರಾವ್ ಎನ್ನುವ ಮುಗ್ಧನ ಹತ್ಯೆಗೆ ಬಶೀರ್ ಅನ್ನೋವನ್ನು ಮಾಡಬಾರ್ದ? ಇದು ಪ್ರಶ್ನೆ. ಬಂಧುಗಳೇ, ಇದರಲ್ಲಿ ನಾಳೆ ಪೇಪರ್ನಲ್ಲಿ ಬರಲಿ, ಅದರ ಮೇಲೆ ನಮ್ಮ ಮೇಲೆ ಕೇಸ್ ಆಗಲಿ, ನಾವು ಅದಕ್ಕೆ ಬದ್ಧರು. ಯಾಕಂದ್ರೆ ಸಮಾಜದಲ್ಲಿ ಸಮಾಜ ರೊಚ್ಚಿಗೊಂಡಿದೆ. ಖಂಡಿತವಾಗಿ ನಮ್ಮ ನಿಮ್ಮಂತವರಿಗೆ ಇದನ್ನು ಮಾಡಲಿಕ್ಕೆ ಆಗದಿದ್ರು ಒಂದು ವರ್ಗ ಅದಕ್ಕೆ ಸ್ಪಂದಿಸಲಿಕ್ಕೆ ತಯಾರಾಗಿದೆ. ಅಂತವರಿಗೆ ರಕ್ಷಣೆ ಕೊಡುವುದು ನಮ್ಮ ಸಮಾಜದ ಕರ್ತವ್ಯ. ಇದನ್ನು ನಾನು ಬಹಿರಂಗ. ವೀಕ್ಷಕರೇ, ಈ ಎಲ್ಲ ಹೇಳಿಕೆಗಳು ಯಾವ ರೀತಿಯಲ್ಲಿ ವಿವಾದವನ್ನು ಈಗಾಗಲೇ ನೀವು ಗಮನಿಸಬಹುದು. ವೈರಲ್ ಆಗಿರುವಂಥದ್ದು ಎಲ್ರಿಗೂ ಕೂಡ ಜಗಜ್ಜಾಹಿರ, ಎಲ್ಲರೂ ಕೂಡ ಇದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು, ಬಿಸಿ ಚರ್ಚೆಯೂ ಕೂಡ ಆಗ್ತಾ ಇದೆ. ಈ ಹಿಂದೆ ಒಂದು ಹೇಳಿಕೆಯನ್ನು ನೀಡಿರುವಂತಹ ಜಗದೀಶ್ ಶೇಣವ್ ಅವರು ಆಗಿರಬಹುದು, ಹಾಗೆಯೇ ಈಗಿನ ಒಂದು ಹೇಳಿಕೆ ಆಗಿರುವಂಥದ್ದು ಪ್ರತಿಭಾ ಕುಳಾಯಿ ಅವರು ಹೇಳಿರುವಂತಹ ಹೇಳಿಕೆಗಳಾಗಿರ್ಬೋದು. ಇದೆಲ್ಲ ವಿಚಾರಗಳು ಎಡವಟ್ಟಾಗಿರುವಂಥದ್ದು, ವಿವಾದದ ಹೇಳಿಕೆಗಳು ಒಂದು ಕಡೆಯಲ್ಲಿ ಹೇಳಿರುವಂಥದ್ದು ಅಂತ ಹೇಳುವಂಥದ್ದು. ಈ ಎಲ್ಲ ವಿಚಾರಗಳು ಯಾಕೆ ಈಗ ಚರ್ಚೆಗೆ ಹೆಚ್ಚು ಆದ್ಯತೆಗಳನ್ನು ನೀಡಲಾಗ್ತದೆ ಅನ್ನುವಂಥದ್ದು ನೀವು ಗಮನಿಸಬಹುದು. ಆದರೆ ಈ ಒಂದು
ಒಂದು ಚುನಾವಣೆ ಬಂದಂಥ ಸಂದರ್ಭಗಳಲ್ಲಿ ಇಂಥ ಹೇಳಿಕೆಗಳು ಒಂದಷ್ಟು ಸದ್ದು ಮಾಡ್ತಾ ಇರುವಂಥದ್ದು, ಬೇಕಾಬಿಟ್ಟಿಯಾಗಿ ಇಂಥ ಹೇಳಿಕೆಗಳನ್ನು ಹೇಳ್ತಾ ಇರುವಂಥ ನಾಯಕರುಗಳಾಗಿರ್ಬೋದು, ಎಲ್ಲೇ ಇಲ್ಲಿ ಒಂದು ರಾಜಕೀಯ ಅಥವಾ ಎಲ್ಲೋ ಒಂದು ಕಡೆಯಲ್ಲಿ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡಿದರೆ ಒಂದು ಕಡೆಯಲ್ಲಿ ಲಾಭ ಆಗುತ್ತೆ ಅನ್ನುವಂಥದ್ದು ಒಂದು ದೃಷ್ಟಿ ಆಗಿರ್ಬೋದು, ಇನ್ನೊಂದು ಕಡೆಯಲ್ಲಿ ಬಹುಸಂಖ್ಯಾತರ ಒಂದಷ್ಟು ಹೊಗಳಿದ್ರೆ ಒಂದು ಕಡೆಯಲ್ಲಿ ಮತದಾನದಲ್ಲಿ ಏನೋ ಲಾಭ ಆಗುತ್ತಾ ಅನ್ನುವಂಥ ಲೆಕ್ಕಾಚಾರ ಆಗಿರ್ಬೋದು. ಒಟ್ಟಾರೆ ಈ ಎಲ್ಲ ಲೆಕ್ಕಾಚಾರದಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸಿಕೊಳ್ಳುವಂಥದ್ದಂತೂ ಖಂಡಿತ ಅನ್ನುವಂಥದ್ದು ತಪ್ಪಾಗಲಾರದು. ಯಾಕಂದ್ರೆ ಇಂಥ ಒಂದು ಹೇಳಿಕೆಗಳಿಂದ ಒಂದಷ್ಟು ಯುವಕರು ರೊಚ್ಚಿಗೆದ್ದು ಏನೋ ಒಂದು ಅಹಿತಕರ ಘಟನೆ ನಡೆದ್ರು, ಅದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಅದಕ್ಕೆ ಉತ್ತರವೂ ಕೂಡ ಹುಡುಕುವಂತ ಅಗತ್ಯತೆ ಇದೆ ಅನ್ನುವಂಥದ್ದು. ಎಸ್, ಇದ್ರ ಬಗ್ಗೆ ಚರ್ಚೆ ಮುಂದುವರಿಸ್ತೇನೆ. ನನ್ನ ಜೊತೆ ಸತೀಶ್ ಪ್ರಭು ಅವರಿದ್ದಾರೆ, ಬಿಜೆಪಿ ಮುಖಂಡರು, ಹಾಗೆಯೇ ಗಣೇಶ್ ಪೂಜಾರಿ ಅವರಿದ್ದಾರೆ, ಕಾಂಗ್ರೆಸ್ನ ಮುಖಂಡರಾದಂಥವರು. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನೀವು ಈಗಾಗಲೇ ಗಮನಿಸಬಹುದು, ಎರಡೂ ಪಕ್ಷದ ಅಥವಾ ಎರಡೂ ಸಂಘಟನೆಗಳ ಒಂದು ರೀತಿಯಲ್ಲಿ ಹೇಳಿಕೆಯನ್ನು ನೀಡುವಂಥದ್ದು. ಒಂದು ಕಾಂಗ್ರೆಸ್ಸಿನ ಅಧಿಕೃತ ಕಾರ್ಪೊರೇಟರ್ ಆದಂತಹ ಪ್ರತಿಭಾ ಕುಳಾಯಿ ಅವರು ನೀಡಿದ್ರು. ಜಗದೀಶ್ ಶೇಣವ ಬಿಜೆಪಿಗೆ ಬಹಳಷ್ಟು ನಿಕಟವಾಗಿ ಸಂಬಂಧ ಇರುವಂತ ಜಗದೀಶ್ ಶೇಣವ ಒಂದು ಹೇಳಿಕೆ ಕೊಡ್ತಾರೆ. ಈ ಎಲ್ಲ ವಿಚಾರಗಳು ಒಂದು ಕಡೆಯಲ್ಲಿ ವೈರಲ್ ಆಗ್ತಾ ಇದೆ, ಚುನಾವಣೆ ಸಂದರ್ಭದಲ್ಲಿ ಬಹಳಷ್ಟು ಹೆಚ್ಚಿನ ಮಹತ್ವವನ್ನು ಹೊಂದ್ಕೊಳ್ತಾ ಇದೆ. ಹೇಳಿಕೆಗಳು ಬಹಳಷ್ಟು ವಿವಾದಗಳು, ಬಹಳಷ್ಟು ಜನರ ಒಂದು ಬತ್ತಳಿಗೆಯಲ್ಲಿ ಇವತ್ತು ಅದರ ವೈರಲ್ ಆಗ್ತಾ ಇದೆ ಅನ್ನುವಂಥದ್ದು ಹೇಳ್ತಾ ಇರುವಂಥದ್ದು. ಹೇಗೆ ಅನಿಸ್ತಾ ಇದೆ ಸತೀಶ್ ಪ್ರಭು ಅವರೇ? ಎರಡೂ ಹೇಳಿಕೆಗಳನ್ನು ಗಮನಿಸಿದಾಗ ವಿಶ್ವ ಹಿಂದೂ ಪರಿಷತ್ತಿನ ಮುಖಂಡರಾದ ಜಗದೀಶ್ ಶೆಟ್ಟರ್ ಹಾಗೂ ಕಾಂಗ್ರೆಸ್ಸಿನ ಮುಖಂಡೆಯಾಗಿರುವ ಮತ್ತು ಜನಪ್ರತಿನಿಧಿಯೂ ಆಗಿರುವ ಪ್ರತಿಭಾ ಕುಳಾಯಿಯವರ ಹೇಳಿಕೆಗಳನ್ನು ನೋಡಿದಾಗ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಆಡಳಿತ ಯಾವ ರೀತಿಯಲ್ಲಿದೆ ಅನ್ನುವಂಥದ್ದು ಇವತ್ತು ಜನತೆಗೆ ವ್ಯಕ್ತ ಆಗ್ತಾ ಇದೆ. ಜಗದೀಶ್ ಶೆಟ್ಟರ್ ಅವರು ಏನು ಭಾವನೆಗಳಿದ್ದೆ ಅದನ್ನು ಅವರು ವ್ಯಕ್ತ ಮಾಡಿದರು. ಒಂದು ಹಿಂದೂ ಮುಖಂಡನಾಗಿದ್ದುಕೊಂಡು ಹಿಂದೂ ಕಾರ್ಯಕರ್ತರ ಸಭೆಯಲ್ಲಿ ಯಾವ ರೀತಿಯಲ್ಲಿ ಜನರ ಆಕ್ರೋಶ ಇದೆ, ಕಾರ್ಯಕರ್ತರ ಆಕ್ರೋಶ ಇದೆ. ಯಾಕೆಂದರೆ ಪ್ರತಿಯೊಂದು ಸಂದರ್ಭದಲ್ಲಿ ಒಬ್ಬ ಹಿಂದೂ ಯುವಕ ಹತ್ಯೆ ಆದರೆ ಹಿಂದುವಿನ ಹತ್ಯೆ, ಹಿಂದೂ ಯುವಕನ ಹತ್ಯೆ ಅಥವಾ ಯಾವುದೇ ಒಂದು ಕ್ರಿಮಿನಲ್ ಪ್ರಕರಣವೊಂದಿಗೆ ಜೋಡಿಸುವಂಥ ಕಾರ್ಯಗಳು ಆಗ್ತದೆ. ಅದೇ ರೀತಿಯಲ್ಲಿ ಮುಸಲ್ಮಾನನ ಹತ್ಯೆ ಆದಾಗ ಅವನು ಮುಗ್ಧ ಅನ್ನುವಂಥ ಹೆಸರನ್ನು ಅವರು ಜೋಡಣೆ ಮಾಡುವಂಥದ್ದು. ಇವತ್ತು ಇಡೀ ರಾಜ್ಯದಲ್ಲಿ ಆಗುವಂಥ ಪ್ರತಿಯೊಂದು ಕೊಲೆ ಹಿಂದೆ ಆ ಕೊಲೆಯನ್ನು ರಾಜಕೀಯ ದೃಷ್ಟಿಯಿಂದ ನೋಡುವಂಥ ಮತ್ತು ಮತೀಯ ದೃಷ್ಟಿಯಿಂದ ನೋಡುವಂತಹ ಏನು ವ್ಯವಸ್ಥೆ ಇದೆ ಇವತ್ತು ಕೊಲೆಗಳನ್ನು ನಡೆಯಬೇಕಾದ್ರೆ ಇವತ್ತು ಏನು ಕ್ರಿಮಿನಲ್ ಪ್ರಕರಣಗಳಿದೆ ಆ ಪ್ರತಿಯೊಂದು ಕ್ರಿಮಿನಲ್ ಕೃತ್ಯವನ್ನು ಮತೀಯ ಆಧಾರದಲ್ಲಿ ನೋಡುವಂಥದ್ದು, ಪ್ರತಿಯೊಂದು ಕೊಲೆಯನ್ನು ಮತೀಯ ಆಧಾರದಲ್ಲಿ ನೋಡುವಂಥದ್ದು, ಪ್ರತಿಯೊಬ್ಬ ಆರೋಪಿಯನ್ನು ಮತೀಯ ಆಧಾರದಲ್ಲಿ ನೋಡುವಂಥದ್ದು, ಪ್ರತಿಯೊಂದು ಹೆಣವನ್ನು ಮತೀಯ ಆಧಾರದಲ್ಲಿ ನೋಡುವಂಥದ್ದು, ಅದರ ಶವಯಾತ್ರೆ ಸಂದರ್ಭದಲ್ಲೂ ಸಹ ಮತೀಯ ಆಧಾರದಲ್ಲಿ ನೋಡುವಂಥದ್ದು. ಈ ರೀತಿಯಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಮತೀಯ ಭಾವನೆಯನ್ನು ಕೆರಳಿಸಿ ರಾಜಕೀಯ ಲಾಭವನ್ನು ಪಡೆಯುವಂಥ ಆ ಹುನ್ನಾರ ಷಡ್ಯಂತ್ರ ಏನಿದೆ ಅದಕ್ಕೆ ಯಾವ ರೀತಿಯಲ್ಲಿ ಅವರು ಆಕ್ರೋಶವನ್ನು ವ್ಯಕ್ತ ಮಾಡಿದ್ರೆ ಎಲ್ಲಿಯೂ ಕೂಡ ಕೊಲೆಯನ್ನು ಸಮರ್ಥನೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ. ಪ್ರತಿಭಾ ಕುಳಾಯಿಯವರು ಸಾಧನಾ ಸಮಾವೇಶದಲ್ಲಿ ಜನತೆಗೆ ತನ್ನ ಸಾಧನೆಯನ್ನು ನೀಡಬೇಕಾದಂತಹ ಆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಅವರು ಕೂಡ ಹೇಳಿರುವಂಥ ವಿಷಯಗಳನ್ನು ಗಮನಿಸಿದಾಗ ಇಲ್ಲಿಯೂ ಕಾನೂನು ಸುವ್ಯವಸ್ಥೆ ಆಡಳಿತ ಯಾವ ರೀತಿಯಲ್ಲಿ ಇದೆ. ಯಾಕಂತೇಳಿದರೆ ಅವರು ಹೇಳಿದರು, ನಿಮಗೆ ಸಾಯಬೇಕಾದ್ರೆ ಬಜರಂಗ ದಳವನ್ನು ಸೇರಿ, ಯಾಕಂತೇಳಿದ್ರೆ ಸಿದ್ದರಾಮಯ್ಯವರ ಆಳ್ವಿಕೆ ಇದ್ದರೆ ತನ್ನ ರಾಜಕೀಯ ವಿರೋಧಿಗಳನ್ನು ನಾವು ಯಾವ ರೀತಿಯಲ್ಲಿ ಕೊನೆಗಾಣಿಸ್ತೇವೆ, ಮೆಟ್ಟಿ ಹಾಕ್ತೇವೆ ಅನ್ನುವ ಅವರ ವಿಷಯಗಳನ್ನು ಹೇಳಿದ್ದಾರೆ. ಆದ್ರಿಂದ ಅವರು ಹೇಳಿರುವಂತದ್ದು ಇವತ್ತಿನ ಕಾನೂನು ಆಡಳಿತ ಸುವ್ಯವಸ್ಥೆಗೆ ಕೈಗನ್ನಡಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಗಣೇಶ್ ಪೂಜಾರಿ ಅವರು ಈಗಾಗಲೇ ಸತೀಶ್ ಪ್ರಭು ಅವರು ಹೇಳಿದ್ರು, ಒಂದ್ ಕಡೆಯಲ್ಲಿ ಸಿದ್ದರಾಮಯ್ಯರವರು ಸಿಎಂ ಆಗಿದ್ದಾರೆ, ಇಂಥ ಒಂದು ಹೇಳಿಕೆಯನ್ನು ಬಜರಂಗ ದಳದಲ್ಲಿ ಯುವಕರನ್ನು ಅಂತ ಒಂದು ಗಟ್ಟುಮಸ್ತ ಯುವಕರಾಗಿರ್ಬೋದು, ವಿರೋಧಿಗಳಾಗಿರ್ಬೋದು ಅಥವಾ ಅದರ ವಿರುದ್ಧ ಧ್ವನಿ ಎತ್ತುವಂತ ಆಗಿರ್ಬೋದು, ಅಂತವರನ್ನು ಹತ್ಯೆ ಮಾಡಲಿಕ್ಕೆ ಬಹಳಷ್ಟು ಸುಲಭವಾಗಿದೆ. ಆದ್ರಿಂದ ಪ್ರತಿಭಾ ಕುಳಾಯಿ ಅವರು ಇಂಥ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಅನ್ನುವಂಥದ್ದು. ತಮ್ಮ ಪ್ರತಿಕ್ರಿಯೆ ಏನಿದೆ? ನೋಡಿ, ಪ್ರತಿಭಾ ಕುಳಾಯಿ ಅವರು ಯಾಕೆ ಈ ರೀತಿಯನ್ನು ಹೇಳಿದ್ದಾರೆ ಅಂತ ಹೇಳಿದರೆ, ನೀವು ಕಳೆದ ಸ್ವಲ್ಪ ದಿನಕ್ಕೆ ಮುಂದೆ ಮಾಧ್ಯಮದಲ್ಲೆಲ್ಲ ಬಂದಿದೆ, ಪ್ರವೀಣ್ ಭಾಯ್ ತೊಗಾಡಿಯಾರ್ ಅಂತವರು ಒಬ್ಬ ಮಹಾನ್ ಹಿಂದುತ್ವವಾದಿ ಸಂಘ ಪರಿವಾರದ ನಾಯಕರು ಇಡೀ ಮಾಧ್ಯಮದ ಮುಂದೆ ಬಂದು ಯಾವ ರೀತಿ ಅವರು ಒದ್ದಾಡಿಕೊಂಡು ಜನರಿಗೆ ತನ್ನ ವಿಷಯವನ್ನು ಮಾಧ್ಯಮದ ಮುಖಾಂತರ ತಿಳಿಸಿದ್ದಾರೆ. ಅಂಥ ವ್ಯವಸ್ಥೆಯಲ್ಲಿರ್ತಕ್ಕಂಥ ಅತಿ ದೊಡ್ಡ ಒಂದು ಸಂಘ ಪರಿವಾರದ ನಾಯಕನಿಗೆ ಈ ರೀತಿಯ ಪರಿಸ್ಥಿತಿ ಬಂದಾಗ ಇವತ್ತಿನ ಈ ಯುವಕರು ತನ್ನ ಹಿಡಿತವನ್ನು ಹಿಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದಂಥ ಯುವಕರು ಅವರ ನಡುವೆ ನಾವು ಯಾವ ರೀತಿ ಬದುಕಬೇಕು, ಯಾವ ರೀತಿ ಅವರಿಗೆ ಪ್ರಚೋದನೆಯನ್ನು ಕೊಡಬೇಕು, ಯಾವ ರೀತಿ ಅವರನ್ನು ಹಿಂದಕ್ಕೆ ತರಬೇಕು ಎಂಬುದನ್ನು ಪೂರ್ಣ ವಿವರವಾಗಿ ಪ್ರತಿಭಾ ಕುಳಾಯಿ ಅವರು ಹೇಳಿದ್ದಾರೆ. ನಿಮಗೆ ಒಂದು ವೇಳೆ ಅಂಥದ್ದೇನಾದಿದ್ದರೆ ನೀವು ಅದಕ್ಕೆ ಹೋದರೆ ಮಾತ್ರ ಅಲ್ಲಿ ನಿಮಗೆ ಅನಾಹುತಗಳಾಗ್ತದೆ. ನೀವು ಅದು ಯಾಕೆ ಅವರು ಹೇಳಿದ್ದಾರೆ ಅಂದರೆ, ನೀವು ಪರೋಕ್ಷವಾಗಿ ಅದಕ್ಕೆ ಹೋಗಬೇಡಿ, ಅದರಿಂದ ದೂರ ಇರಿ, ಅದನ್ನು ನೀವು ಹತ್ತಿರಕ್ಕೆ ತೆಗೆದುಕೊಳ್ಬೇಡಿ. ನಿಮ್ಮನ್ನು ಉಪಯೋಗಿಸಿ ನಾಯಕರುಗಳಾಗುವವರು ಅನೇಕ ಜನ ಇದ್ದಾರೆ ಹೇಳಿಕೆಗಳನ್ನು ಕೊಟ್ಟು. ನೋಡಿ,
ಬಶೀರ್ನ ಕೊಲೆಯನ್ನು ಸಮರ್ಥನೆಯನ್ನು ಮಾಡಿದ್ದಾರೆ. ಅಲ್ಲಿ ಅಪರಾಧಿಗಳು ಯಾರು ಅಂತ ಹೇಳಿದರೆ ಬಿಲ್ಲವ ಸಮಾಜದ 4 ಜನ ಯುವಕರು. ದೀಪಕ್ ರಾವ್ ಅವರ ಕೊಲೆ ಆದ್ದರಿಂದ ನಮಗೆ ಲಾಭ ಆಗಿದೆ ಅಂತ ನೇರವಾಗಿ ಹೇಳಲಿಕ್ಕೆ ಜಗದೀಶ್ ಶೆಣೈ ಅವರಿಂದ ಆಗಲಿಲ್ಲ. ಅದಕ್ಕಾಗಿ ಈ ಏನು ಬಶೀರ್ ಅವರ ಕೊಲೆ ಮಾಡಿದ್ದು ಸರಿ ಎಂದು ಹೇಳಿ ಈ ಬಿಲ್ಲವ ಸಮಾಜದವರನ್ನು ಆದಷ್ಟು ಜನ ಜೈಲಿಗೆ ತಳ್ಳಿಸಿ ಆ ಸಮಾಜಕ್ಕೆ ಸ್ವಲ್ಪ ಕ್ರೋಧ ಬರಲಿ, ಆ ಸಮಾಜವನ್ನು ಇನ್ನಷ್ಟು ಸ್ವಲ್ಪ ಅಲುಗಾಡಿಸುವ ಎನ್ನತಕ್ಕಂಥ ವ್ಯವಸ್ಥೆಯಲ್ಲಿ ಜಗದೀಶ್ ಶೆಣೈ ಅವರು ಹೇಳಿದ್ದಾರೆ. ಇವರಿಗೆ ನೇರವಾಗಿ ಅವರ ಮನೆಯವರೇ, ಅವರ ಕುಟುಂಬದವರು ಕೂಡ ಇವರಿಗೆ ಇಂಥ ಹೇಳಿಕೆಗಳನ್ನು ಕೊಡುವುದಕ್ಕೆ ನಿಮಗೆ ನಮ್ಮ ಕಡಾಖಂಡಿತ ವಿರೋಧ ಇದೆ ಅಂತ ಹೇಳಿದರೆ ಇದು ಮಾಧ್ಯಮದಲ್ಲಿ ಕೂಡ ಬಂದಿದೆ. ಇದನ್ನು ಕೂಡ ನಾವು ಪ್ರತಿಭಾ ಕುಳಯ್ಯ ಅವರ ಬಗ್ಗೆ ಕೂಡ ಹೇಳ್ತೇವೆ. ಪ್ರತಿಭಾ ಕುಳಯ್ಯ ಅವರು ಏನು ಸಿದ್ದರಾಮಯ್ಯನವರ ಸರ್ಕಾರ ಇದಕ್ಕೆ ಕುಮ್ಮಕ್ಕು ಕೊಡ್ತದೆ ಅಂತ ಹೇಳಿದ್ದಾರೆ. ನಾಯಕರೇ, ನಾನು ನಿಮಗೆ ಒಂದು ಹೇಳ್ತೇನೆ, ಇವತ್ತು ರಾಜ್ಯ ಸರ್ಕಾರ ಮೊನ್ನೆ ಒಂದು ತೆಗೆದುಕೊಂಡಂತಹ ತೀರ್ಮಾನ 3016 ಅಪರಾಧಿಗಳ ಏನು ಕಾನೂನಿನಲ್ಲಿ ಅವರಿಗೆ ತೊಡಕುಗಳಿದೆ ಅಂಥ ಕೇಸ್ಗಳನ್ನೆಲ್ಲವನ್ನು ಹಿಂದೆ ತೆಗೆದು ಮುಂದಿನ ದಿನಗಳಲ್ಲಿ ಅವರು ಜೈಲಲ್ಲಿದ್ದರೆ ಅಪರಾಧಿಗಳ ಸ್ಥಾನದಲ್ಲಿ ಸೇರಿಕೊಂಡು ಏನಾದರೂ ಅಪರಾಧ ಕೃತ್ಯಗಳಿಗೆ ಮುನ್ನುಗ್ಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದಕ್ಕಾಗಿಯೇ ಸರ್ಕಾರ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದೆ. ಏನು ನಿರಪರಾಧಿಗಳಾಗಿದ್ದು ತನ್ನಷ್ಟಕ್ಕೆ ಏನಾದರೂ ಜೈಲಿಗೆ ಹೋದಂತಹ ನಿದರ್ಶಕರಿದ್ದಾಗ ಅಂತಹ ಸಂದರ್ಭದಲ್ಲಿ ಜೈಲಲ್ಲಿ ಇಡುವುದಕ್ಕಿಂತ ಅವರನ್ನು ಹೊರಗೆ ಬಿಟ್ಟು ಸಾಮಾಜಿಕ ನಾಗರಿಕನಾಗಿ ಬದುಕುವುದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ರೆ ಅವರಿಗೆ ಒಳ್ಳೆಯ ವ್ಯವಸ್ಥೆ ಆಗ್ತದೆ, ಅವರು ಅಪರಾಧಿಗಳು ಆಗುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ಇಷ್ಟು ದೊಡ್ಡ ಒಂದು ಮೊನ್ನೆಯನ್ನು ಆದೇಶವನ್ನು ಮಾಡಿದ್ದಾರೆ. ಇದರಿಂದ ನಮ್ಮ ನಾಯಕರು ಹೇಳ್ತಾರೆ, ಇದರಿಂದ ಬಜರಂಗ ದಳ ಅವರನ್ನು ಹೇಗೆ ನಿಯಂತ್ರಣ ಮಾಡಬೇಕು ನೋಡಿ. ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷ ಯಾವ ಧರ್ಮದವರನ್ನಾಗಲಿ ಯಾವ ಜಾತಿಯವರನ್ನಾಗಲಿ ವಿರೋಧ ಮಾಡುವಂಥ ಪಕ್ಷ ಅಲ್ಲ. ಒಂದು ನೀವು ತಿಳ್ಕೊಳ್ಬೇಕು, ಈ ರಾಜ್ಯದ ಈ ಜಿಲ್ಲೆಯಲ್ಲಿ ನೀವು ತಿಳ್ಕೊಳ್ಬೋದು, ನಮ್ಮ ಏನು ಕಾಂಗ್ರೆಸ್ ಪಕ್ಷ 9 ಜನ ಜಿಲ್ಲಾ ಪಂಚಾಯತ್ ಸದಸ್ಯರುಗಳಿಗೆ ಜಿಲ್ಲಾ ಪಂಚಾಯತ್ನಲ್ಲಿ ಟಿಕೆಟ್ ಕೊಟ್ಟಿದೆ. ಅದು ಬಿಲ್ಲವ ಸಮಾಜದ ಹಿಂದುಳಿದ ವರ್ಗದವರಿಗೆ, ಇತರ ವರ್ಗದವರಿಗೂ ಕೊಟ್ಟಿದೆ. ಅದರಲ್ಲಿ ಮೈನಾರಿಟಿ ಅವರಿಗೆ ಎಷ್ಟು ಕೊಟ್ಟಿದೆ ಅಂತ ನೀವು ನೋಡಬೇಕು. ಒಂದು ಎರಡನೇದಾಗಿ ಕಾರ್ಪೊರೇಷನ್ ನೋಡಿ ನಾನು ಹೇಳ್ತೇನೆ, ನಮ್ಮ ನಿಯಮವನ್ನು ಸರಿಯಾಗಿ ಪಾಲಿಸಬೇಕು. ಯಾರೇ ಆಗಲಿ, ರಾಜಕಾರಣಿ ಆಗಲಿ, ಒಬ್ಬ ಸಾಮಾನ್ಯ ಪ್ರಜೆ ಆಗಲಿ. ಕಾರ್ಪೊರೇಷನ್ನಲ್ಲಿ ನಾವು ಎಷ್ಟು ಜನ ಹಿಂದುಳಿದ ವರ್ಗದವರಿಗೆ ಟಿಕೆಟ್ ಕೊಟ್ಟಿದ್ದೇವೆ, ಎಷ್ಟು ಜನ ದಲಿತರಿಗೆ ಟಿಕೆಟ್ ಕೊಟ್ಟಿದ್ದೇವೆ, ಎಷ್ಟು ಜನ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿದ್ದೇವೆ ಅಂತ ನೀವು ನೋಡಬೇಕು. ಬರೇ ಹಿಂದೂ ವಿರೋಧಿ ಅಂತ ಹೇಳುವುದನ್ನು ಬಿಟ್ಟು ಎಲ್ಲರನ್ನ ಒಪ್ಪಿಕೊಳ್ಳತಕ್ಕಂಥ ಸಮಾಜವನ್ನು ಕಟ್ಟತಕ್ಕಂಥ ವ್ಯವಸ್ಥೆಯನ್ನು ಮಾಡೋದಕ್ಕೆ ನಾವೆಲ್ಲರೂ ಕಟುಬದ್ಧರಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡೋಣ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಒಬ್ಬ ನಾಗರಿಕನಾಗಿಯೂ ಒಬ್ಬ ರಾಜಕಾರಣಿಯಾಗಿಯೂ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಮತೀಯ ಆಧಾರದಲ್ಲಿ ಆರೋಪವನ್ನು ಗುರುತಿಸ್ತಾರೆ ಅನ್ನೋದಕ್ಕೆ ಇದಕ್ಕೆ ಸಮರ್ಥನೆಯಾಗಿ ಗಣೇಶ್ ಅವರು ಹೇಳಿದ್ರು. ನಿರ್ದಿಷ್ಟ ಸಮುದಾಯದವರು ಕೊಲೆಯನ್ನು ಮಾಡಿದ್ರು, ನಿರ್ದಿಷ್ಟ ಸಮುದಾಯರವನ್ನು ಕೊಲೆ ಮಾಡಿದ್ರು. ಈ ರೀತಿಯಲ್ಲಿ ಜಾತೀಯ ಭಾವನೆಗಳನ್ನು ಕೆರಳಿಸಿಕೊಂಡು ರಾಜಕೀಯ ಲಾಭವನ್ನು ಪಡೆಯುವಂತಹದ್ದು. ಅದೇ ರೀತಿಯಲ್ಲಿ ಜಾತೀಯ ಆಧಾರದಲ್ಲಿ ಮತ ಬ್ಯಾಂಕ್ಗಳನ್ನು ನಿರ್ಮಾಣ ಮಾಡುವಂತಹದ್ದು ಇದು ಅವರ ಆ ಸಂಘಟನೆಯ ಉದ್ದೇಶ ಅನ್ನುವಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವತ್ತು ಎರಡೂ ಸಂದರ್ಭದಲ್ಲಿ ನಾನು ಯಾವುದೇ ಕೊಲೆಗಳನ್ನು ನಾನು ಸಮರ್ಥನೆ ಮಾಡಿಲ್ಲ ಅಥವಾ ಆ ನಾಯಕರುಗಳು ಸಮರ್ಥನೆ ಮಾಡಲಿಲ್ಲ. ನಾನು ಹೇಳ್ತಾ ಇರುವಂತಹದ್ದು ಜಗದೀಶ್ ಶೆಣೈ ಅವರು ಹೇಳಿರುವಂತಹದ್ದು ಅಲ್ಲಿ ಜಾತೀಯ ವಿಚಾರಗಳನ್ನು ಎತ್ತಿ ಹಾಕಲಿಲ್ಲ, ಬದಲಾಗಿ ಹಿಂದೂ ಸಂಘಟನೆಯ ಕಾರ್ಯಕರ್ತರ ಸಭೆಯಲ್ಲಿ ಹೇಳಿರುವಂತಹ ವಿಷಯಗಳು. ಅದೇ ರೀತಿಯಲ್ಲಿ ಪ್ರತಿಭಾ ಕುಳಾಯಿ ಅವರು, ಯಾಕಂದ್ರೆ ವಿಶ್ವ ಹಿಂದೂ ಪರಿಷತ್ತಿನ ಮುಖಂಡರು ಅವರು ಆ ಹಿಂದೂಗಳ ಸಭೆಯಲ್ಲಿ ಹೇಳಿದ್ದಾರೆ. ಆದರೆ ಪ್ರತಿಭಾ ಕುಳಾಯಿ ಅವರು ಒಂದು ಡೋಂಗಿ ಜಾತ್ಯತೀತ ಪಕ್ಷದ ಜನಪ್ರತಿನಿಧಿ ಮುಖಂಡೆ. ಅವರು ಸಾರ್ವಜನಿಕ ಸಭೆಯಲ್ಲಿ ತನ್ನ ಸಾಧನೆಗಳನ್ನು ತಿಳಿಸಬೇಕಾದಂತಹ ಸಭೆಯಲ್ಲಿ ಮತೀಯ ಭಾವನೆಯನ್ನು ಎತ್ತಿ ಹಾಕುವಂತಹದ್ದು. ಯಾಕಂತ ಹೇಳಿದ್ರೆ ಸ್ಪಷ್ಟವಾಗಿ ಅವರು ಹೇಳಿದ್ರು, ನೀವು ಬಜರಂಗದಳು, ನಾನು ಆ ಸಭೆಯಲ್ಲಿ ಅವರು ಕಾಂಗ್ರೆಸ್ಗೆ ಸೇರಿ ಕಾಂಗ್ರೆಸ್ಗೆ ಮತ ನೀಡಿ ಹೇಳಿದ್ರೆ ನನ್ನ ಒಬ್ಜೆಕ್ಷನ್ ಇಲ್ಲ, ಒಂದು ಸಂಘಟನೆಯ ಮುಖ್ಯಸ್ಥೆ ಆಗಿದ್ದುಕೊಂಡು ಅವರು ಹೇಳಬೇಕಾದಂಥದ್ದು ಅವರ ಜವಾಬ್ದಾರಿ. ಆದರೆ ಒಂದು ಸಾರ್ವಜನಿಕ ಸಭೆಯಲ್ಲಿ ತನ್ನ ಸಾಧನೆಗಳನ್ನು ಹೇಳಬೇಕಾದಂತಹ ಸಭೆಯಲ್ಲಿ ಅವರು ಹೇಳಿರುವಂತಹದ್ದು ಹಿಂದೂ ಜಾಗರಣ ವೇದಿಕೆಗೆ ಅಥವಾ ಬಜರಂಗ ದಳಕ್ಕೆ ನೀವು ಸಾಯ್ಬೇಕಾದ್ರೆ ಸೇರಿ ಅಂತೇಳಿ ಏನು ಗುತ್ತಿಗೆ ಪಡ್ಕೊಂಡಿದ್ದೀರಾ? ನಾನು ಹೇಳ್ತಾ ಇರುವಂತಹದ್ದು, ಯಾವ ಸಂಘಟನೆಯನ್ನ ನೀವು ಕರ್ನಾಟಕದಲ್ಲಿ ನಾವು ಕುಟ್ಟಪ್ಪ ಕೊಲೆ ಇರ್ಬೋದು, ರುದ್ರೇಶ್ ಕೊಲೆ ಇರ್ಬೋದು, ಶರತ್ ಮಡಿವಾಳ ಕೊಲೆ ಇರ್ಬೋದು, ದೀಪಕ್ ಕೊಲೆ ಇರ್ಬೋದು, ಈ ಒಂದು ಪ್ರತಿಯೊಂದು ಕೊಲೆಯ ಸಂದರ್ಭದಲ್ಲಿ ನೀವು ಯಾವ ರೀತಿ ವರ್ತನೆಗಳನ್ನು ನೋಡಿದ್ರಿ? ಅಥವಾ ಪ್ರಶಾಂತ್ ಪೂಜಾರಿಯರು ಕೊಲೆಯ ಸಂದರ್ಭದಲ್ಲಿ ಕೂಡ ಇಲ್ಲಿಯ ಶಾಸಕರು, ನಮ್ಮ ಶಾಸಕರು ಇರುವುದು ಕೊಲೆಯಾದವರ ಮನೆಗೆ ಭೇಟಿ ಕೊಡ್ಲಿಕ್ಕಲ್ಲ ಅನ್ನೋ ಮಾತುಗಳನ್ನು ಹೇಳಿದ್ರು? ಅಥವಾ ಯಾವ ಶಾಸಕರು ಕೊಲೆ ನಡೆದಿರುವ ಸಂದರ್ಭದಲ್ಲಿ ಇದರಲ್ಲಿ ಭಾರತೀಯ ಜನತಾ ಪಕ್ಷದ ಕೈವಾಡ ಇದೆ ಅನ್ನುವ ಮೂಲಕ ಆ ರೀತಿಯ ವರ್ತನೆಗಳನ್ನು ತೋರಿಸಿದ್ರು, ಪತ್ರಿಕಾಗೋಷ್ಠಿಗಳನ್ನು
ನಡೆಸಿದ್ರು. ಈ ರೀತಿಯಲ್ಲಿ ಕೊಲೆಯಲ್ಲಿ ಕೂಡ ರಾಜಕೀಯ ಮಾಡುವಂತದ್ದು, ಅಲ್ಲಿ ಶವಯಾತ್ರೆ ನಡೀಬೇಕಾದ್ರೂ ಸಹ ಅಲ್ಲಿ ರಾಜಕೀಯ ಮಾಡಬೇಕಾದದ್ದು. ಶವಯಾತ್ರೆ ನೀವು ಅಲ್ಪಸಂಖ್ಯಾತರಾದ್ರೆ ನಿಮ್ಗೆ ಅನುಮತಿ, ನೀವು ಹಿಂದೂಗಳಾಗಿದ್ರೆ ನಿಮ್ಗೆ ಶವಯಾತ್ರೆಗೆ ಅನುಮತಿ ಇಲ್ಲ. ನಮ್ಮ ಸಂಸ್ಕೃತಿ ಏನಿದೆ ಅದನ್ನು ಆಚರಣೆ ಮಾಡ್ಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ. ಆದ್ರಿಂದ ಪ್ರತಿಭಾ ಕೋಳಾಯಿ ಅವರು ಹೇಳಿರುವಂತ ಮಾತು ಖಂಡಿತ 100ಕ್ಕೆ 100 ಸತ್ಯ. ನಿಮ್ಗೆ ಕೊಲೆ ಆಗ್ಬೇಕಂತೇಳಿ ಆದ್ರೆ, ನೀವು ಹಂಗೆ ಹತ್ಯೆ ನಡಿಬೇಕಂತೇಳಿ ಆದ್ರೆ ನೀವು ಬಜರಂಗ ದಳಕ್ಕೆ ಸೇರಿ ವ್ಯವಸ್ಥಿತವಾಗಿ ಹತ್ಯೆ ನಡೆಯುವಂತಹ ಕೆಲಸ ಕಾರ್ಯಗಳು ಸಿದ್ದರಾಮಯ್ಯರ ಆಳ್ವಿಕೆಯಲ್ಲಿ ಆಗ್ತದೆ ಅನ್ನುವ ಮಾತುಗಳನ್ನ ಸರಿಯಾಗಿ ಪ್ರತಿಭಾ ಕೋಳಾಯಿ ಅವರು ಹೇಳಿದ್ದಾರೆ. ಎಸ್ ಈಗಾಗಲೇ ಗಣೇಶ್ ಪೂಜಾರಿ ಅವರೇ ಹೇಳಿಕೆಯನ್ನು ಹೇಳುವಂತದ್ದಾಗಿರ್ಬೋದು. ಈಗ ಎರಡೂ ಪಕ್ಷದ ರಾಷ್ಟ್ರೀಯ ಪಕ್ಷದಲ್ಲಿ ನಿಯಮಗಳಿದೆ, ನಿಮ್ಮದೇ ಆದಂತ ಒಂದಷ್ಟು ಶಿಸ್ತುಗಳಿದೆ ಅನ್ನುವಂತ ಹೇಳ್ತೀರಾ. ಆದ್ರೆ ಇಂಥ ಹೇಳಿಕೆಗಳನ್ನು ಕೊಡೋದ್ರಿಂದ ಏನ್ ಲಾಭ ಆಗುತ್ತೆ ಅನ್ನುವಂಥದ್ದು? ನೋಡಿ, ನಾನು ಅದೇ ಹೇಳಿದ್ದು, ಈ ರಾಜಕೀಯ ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ಧರ್ಮ, ಜಾತಿ ಮತ್ತೆ ಮತ ಬರಬಾರ್ದು. ಇದನ್ನ ನಾವು ಯಾವಾಗ ಬಿಡ್ತೇವ, ನೋಡಿ ಈ ಜಿಲ್ಲೆಗೆ ಬಹಳಷ್ಟು ಒಳ್ಳೆ ಹೆಸರುಗಳಿದೆ. ನಾವು ಬಹಳಷ್ಟು ಇದು ಎಲ್ಲಿ ಬೇಕಾದ್ರೂ ಒಳ್ಳೆ ದಕ್ಷಿಣ ಜಿಲ್ಲೆ ಅಂತ ಹೇಳಿದ್ರೆ ಬಹಳಷ್ಟು ಜನ ಗೌರವ ಕೊಡತಕ್ಕಂಥ ಒಂದು ವ್ಯವಸ್ಥಿತವಾದಂಥ ರೀತಿ ಇರತಕ್ಕಂಥದ್ದು ಜಾಗ. ಅಂಥ ಜಾಗದಲ್ಲಿ ಈ ರೀತಿಯೆಲ್ಲ ಆಗ್ತದೆ ಅಂತ ಹೇಳಿದ್ರೆ, ನೋಡಿ ನಾವು ಈ ಕಾಂಗ್ರೆಸ್ ಪಕ್ಷದವರು ಏನಂತ ಹೇಳಿದ್ರೆ, ಇವರ ಅಭಿಪ್ರಾಯ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದವರಾಗಲಿ ಯಾರೇ ಆಗಲಿ ಇವರಿಗೆ ಕಾಣುವುದು ರೀತಿಯೇ ಬೇರೆ, ಇವರ ನೋಡುವ ರೀತಿಗಳೇ ಬೇರೆ. ನಾವು ರಾಜಕೀಯಕ್ಕೆ ಬಂದದ್ದು ಬರೇ ಧರ್ಮದ ಬಗ್ಗೆ ಮಾತಾಡಲಿಕ್ಕೆ ಅಲ್ಲ. ಈ ದೇಶದಲ್ಲಿ ಇವತ್ತು ನೋಡಿ, ನಾನು ಒಂದು ಹೇಳ್ತೇನೆ, ಈ ದೇಶದ ಮುಂದಿನ ಪೀಳಿಗೆ ಇವತ್ತು 130 ಕೋಟಿ ಜನ ನಮ್ಮ ದೇಶದಲ್ಲಿ ಇದ್ದಾರೆ. ಈ 130 ಕೋಟಿ ಜನರಿಗೆ ಯಾವ ರೀತಿ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು, ಯಾವ ರೀತಿ ಒಂದು ರೈತರಿಗೆ ಬೇಕಾದಂಥ ಸಹಾಯವನ್ನು ಕೊಡಬೇಕು, ಆ ರೈತರಿಂದ 10 ಕೋಟಿ ಇರತಕ್ಕಂಥ ರೈತರಿಂದ 130 ಕೋಟಿ ಜನರಿಗೆ ಯಾವ ಫಲಾನುಭವಿಗಳಿಗೆ ಏನೇನು ಕೊಡಬೇಕು, ಅವರಿಂದ ಏನನ್ನು ಸಂಪಾದನೆ ಮಾಡಬೇಕು ಎಂಬಂಥ ಚಿಂತನೆಯನ್ನು ಮಾಡಬೇಕಾದಂಥ ಸರ್ಕಾರಗಳು ಅದನ್ನು ನೀವು ಕೇಳಿ, ಹೇಳಿದ್ದನ್ನು ಕೇಳಿ ನೋಡಿ. ವಿಷಯ ಆಂತರಿಕವಲ್ಲ, ಇದು ಸತ್ಯವಾದ ವಿಷಯ ಹೇಳಿ ನೋಡಿ. ಯಾವ ಜನರಿಗೆ ಏನನ್ನು ಕೊಡಬೇಕು, ಮುಂದಿನ ಇವತ್ತಿನ 10 ಕೋಟಿ ರೈತರನ್ನ 20 ಕೋಟಿಯನ್ನಾಗಿ ಯಾವ ರೀತಿ ಸೃಷ್ಟಿ ಮಾಡಬೇಕು, ಯುವ ಜನತೆಗೆ ಏನನ್ನು ಕೈಗೆ ಕೊಡಬೇಕು, ನಾವು ಯಾವ ರೀತಿಯ ಉದ್ಯೋಗದಲ್ಲಿ ಅವರಿಗೆ ಯಾವ ರೀತಿಯ ಕೃಷಿಯನ್ನು ಬೆಳೆಸಬೇಕಂತ ವ್ಯವಸ್ಥೆಯನ್ನು ಮಾಡಬೇಕು ಎಂಬುದರ ಬಗ್ಗೆ ಚಿಂತನೆಯನ್ನ ಮಾಡದೆ ಇಡೀ ದಿವಸ ರಾಜಕೀಯವನ್ನು ಮಾತಾಡುವ ಸಂದರ್ಭದಲ್ಲಿ ಧರ್ಮ ಜಾತಿಯ ಬಗ್ಗೆ ಮಾತಾಡೋದನ್ನು ಬಿಟ್ಟು ಎಲ್ಲವನ್ನ ಬಿಟ್ಟು ನೇರವಾಗಿ ಜನರ ಅಭಿವೃದ್ಧಿ ಚಿಂತನೆಯನ್ನ ಮಾಡಿ. ಈ ದೇಶದ ಮುಂದಿನ ಪೀಳಿಗೆಗೆ ಧರ್ಮ ಮಾತ್ರ ಮುಖ್ಯವಲ್ಲ, ಬದುಕಲಿಕ್ಕೆ ನೀರು ಬೇಕು, ಅವರಿಗೆ ಬೇಕಾದಂತ ವಾಯು ವ್ಯವಸ್ಥೆ ಬೇಕು, ಪರಿಶುದ್ಧವಾದಂತ ಗಾಳಿ ಬೇಕು, ಪರಿಶುದ್ಧವಾದಂತಹ ಆಹಾರಗಳು ಬೇಕು. ಇದನ್ನ ಸೃಷ್ಟಿ ಮಾಡ್ಬೇಕಂತ ಕೆಲಸವನ್ನ ನಾವು ಮಾಡಬೇಕು. ನೋಡಿ, ನೀವ್ ಹೇಳ್ತೀರಿ ರಾಜಕೀಯ ಏನು, ಪ್ರತಿಭಾ ಕೋಳಾಯಿ ಅವರು ಮೊನ್ನೆ ಪ್ರಧಾನಮಂತ್ರಿ ಅವರು ಒಂದು ಪಾರ್ಲಿಮೆಂಟ್ ಅಲ್ಲಿ ಭಾಷಣ ಮಾಡ್ತಾ ಇದ್ದಾರೆ, ಅದು ಯಾವ ಭಾಷಣ ಅಂತ ಇಡೀ ದೇಶದ ಜನ ನೋಡಿದ್ದಾರೆ. ನೀವ್ ಹೇಳ್ತೀರಿ ಕಾಂಗ್ರೆಸ್ ಅನ್ನ ಮುಕ್ತ ಮಾಡ್ತಾ ಇದ್ದೀರಂತ. ನೋಡಿ, ನಿಮ್ಗೆ ನಾನು ಒಂದು ಸೂಚನೆಯನ್ನ ಹೇಳ್ತೇನೆ, ಒಂದು ನಿಮಿಷ ಇಲ್ಲಿ ಕೇಳಿ. ಅವ್ರು ಹೇಳಿದಿರ್ಲಿ, ನಾನು ನಿಮ್ಗೆ ಒಂದು ಹೇಳ್ತೇನೆ, ಕೇಳಿ. ಮೊನ್ನೆ ರಾಜಸ್ಥಾನದಲ್ಲಿ ನಡೆದ ಚುನಾವಣೆಯಲ್ಲಿ 5 ಬೂತ್ ಅಲ್ಲಿ ಇವರಿಗೆ ಒಂದೇ ಒಂದು ಮತ ನಿಮ್ಮ ಏಜೆಂಟ್ ಕೂಡ ಆಗ್ಲಿಲ್ಲ. ನಾನು ನಿಮ್ಗೆ ಹೇಳ್ತೇನೆ ನೋಡಿ, ನೇರವಾಗಿ ಅಲ್ಲಲ್ಲ, ನಾನು ವ್ಯವಸ್ಥೆಯನ್ನು ಟೀಕೆ ಮಾಡಲಿಲ್ಲ. ನಾನು ನೀವು ಹೇಳಿದಕ್ಕೆ ನಮ್ಮ ಅಭಿವೃದ್ಧಿ ಏನು, ನಮ್ಮ ದೇಶದ ಚಿಂತನೆಗಳ ಬಗ್ಗೆ ನಾವು ಮಾತಾಡ್ಬೇಕಾ, ಅದನ್ನ ಬಿಟ್ಟು ಯಾವ ರೀತಿಯಲ್ಲಿ ಮತವನ್ನು ಪಡೆಯಬೇಕಾ ಅದನ್ನ ಬಿಟ್ಟು ಜನರ ಭಾವನೆಯನ್ನ ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿ ಗೊಳಿಸತಕ್ಕಂತಹ ವ್ಯವಸ್ಥೆಯನ್ನ ಈ ದೇಶದಲ್ಲಿ ಆಗ್ಲಿ, ಈ ರಾಜ್ಯದಲ್ಲಿ ಆಗ್ಲಿ, ಈ ಜಿಲ್ಲೆಯಲ್ಲಿ ನಾವು ಯಾರು ಕೂಡ ಮಾಡಬಾರ್ದು. ಇದನ್ನು ಬಿಟ್ಟು ಏನು ನಮ್ಗೆ ಅಭಿವೃದ್ಧಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಉಂಟಾ ಅದನ್ನು ಮಾಡುದು ಬಹಳಷ್ಟು ಒಳಿತು. ಭೂತದ ಬಾಯಿಯಲ್ಲಿ ಭಗವದ್ಗೀತೆ ಕೇಳಿಸ್ಕೊಂಡಾಗಾಯ್ತು. ಈ ದೇಶದ ಬಡತನತೆಯ ಬಗ್ಗೆ ಯೋಚನೆ ಮಾಡಿಕೊಂಡು 1972ರಲ್ಲಿ ಗರೀಬಿ ಹಟಾವೋ ಯೋಜನೆಗಳು ಮಾಡಿದ ಅನಂತರ ಇವತ್ತಿಗೂ ಕೂಡ ಬಡವರು ಬಡವರಾಗಿ ಉಳಿಲಿಕ್ಕೆ ಕಾರಣ ಅನ್ನುವಂಥದ್ದು ಏನು ಅನ್ನುವಂಥದ್ದು ದೇಶದ ಜನತೆಗೆ ಗೊತ್ತು. ಇವತ್ತು ಬಡತನವನ್ನು ಈ ದೇಶದ ಜನತೆಯ ಮಾನಸಿಕತೆ ಅನ್ನುವಂಥ ಹೇಳಿರುವಂಥದ್ದು ರಾಷ್ಟ್ರೀಯ ಅಧ್ಯಕ್ಷರು ರಾಹುಲ್ ಅವರು. ಈ ರೀತಿಯಲ್ಲಿ ಬಡತನವನ್ನು ಟೀಕಿಸುವಂತಹದ್ದು, ಅದೇ ರೀತಿಯಲ್ಲಿ ಪಕೋಡ ಮಾಡೋರನ್ನು ಭಿಕಾರಿಯನ್ನಾಗಿ ಹೇಳುವಂತಹದ್ದು, ಉದ್ಯೋಗ ಸೃಷ್ಟಿಯ ಹೆಸರಿನಲ್ಲಿ ಕರ್ನಾಟಕದಲ್ಲಿ ಸಹಿತ ಯಾವ ರೀತಿಯಲ್ಲಿ ಏನೇನು ನಡೆದಿದೆ ಅವರನ್ನು ಅಪಹಾಸ್ಯ ಮಾಡುವಂಥ ಕೆಲಸ ಕಾರ್ಯಗಳು ನಡೆದಿದೆ ಅನ್ನುವಂಥದ್ದು ಜನತೆ ಗೊತ್ತು. ಇವತ್ತು ನಾನು ಹೇಳ್ತಾ ಇರುವಂಥದ್ದು, ಇವತ್ತು ವಿಷಯ ಏನಿದ್ರು ಜನತೆಯ ಸಮಸ್ಯೆಗಳನ್ನು ಸ್ಪಂದಿಸಿ ಇವತ್ತು ಅಭಿವೃದ್ಧಿಯ ಬಗ್ಗೆ ಹೇಳಬೇಕಾದ್ರೆ ಸಾಕಷ್ಟು ವಿಷಯಗಳನ್ನು ನಾನು ಇವತ್ತು ಹೇಳಬಲ್ಲೆ. ಮತ್ತು ಇವತ್ತು 19 ರಾಜ್ಯಗಳ ಅನಂತರ 20ನೇ ರಾಜ್ಯವಾಗಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಪ್ರಭುತ್ವವನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ಇವತ್ತು ಸಿದ್ದರಾಮಯ್ಯನವರು
ಇರುವುದು ಅಥವಾ ಅವರ ಸಂಪೂರ್ಣ ಮಂತ್ರಿಮಂಡಲ ಇರ್ಬೋದು, ಯಾವ ರೀತಿಯ ಯೋಜನೆಗಳು ಹಾಕೊಂಡಿದೆ ಅನ್ನುವಂಥದ್ದು, ಹಿಂದೂ ವಿರೋಧಿ ನಿಲುವುಗಳನ್ನು ದಿನನಿತ್ಯ ಅಭಿಯುಕ್ತ ಮಾಡ್ತಾ ಇರುವಂತಹದ್ದು, ಮುಸಲ್ಮಾನರನ್ನು ಆರೋಪಿಗಳನ್ನು ಹೇಳಬೇಕಾದ್ರೆ ಮುಗ್ಧ ಮುಸಲ್ಮಾನರು ಅನ್ನುವಂತಹ ಆ ಒಂದು ಹೆಸರನ್ನು ಜೋಡಣೆ ಮಾಡುವಂತಹದ್ದು, ಅದೇ ರೀತಿಯಲ್ಲಿ ಮಠ ಮಂದಿರಗಳ ಮೇಲೆ ನಿಯಂತ್ರಣ ಮಾಡಲಿಕ್ಕೆ ಸಾಧನೆ ಮಾಡುವಂತಹದ್ದು, ಈ ರೀತಿಯಲ್ಲಿ ಮತೀಯ ಭಾವನೆಗಳ ಮುಖಾಂತರ ತನ್ನ ನಿಯಂತ್ರಣ ಸಾಧನೆ ಮಾಡಲಿಕ್ಕೆ ಹೋಗ್ತಾ ಇರುವಂತಹದ್ದು, ಅಥವಾ ಮತೀಯ ಸಂಘಟನೆಗಳೊಂದಿಗೆ ಕೈ ಜೋಡಿಸುವಂತಹದ್ದು, ಅಥವಾ ಭಾರತೀಯ ಜನತಾ ಪಾರ್ಟಿ ಓವೈಸಿಯೊಂದಿಗೆ ಹೊಂದಾಣಿಕೆ ಅನ್ನುವಂಥ ಕಪೋಲ ಕಲ್ಪತೆ ಹೇಳಿಕೆಯನ್ನು, ಬೇಜವಾಬ್ದಾರಿ ಹೇಳಿಕೆಯನ್ನು ಗೃಹ ಮಂತ್ರಿಯವರು ಕೊಡ್ತಾ ಇರುವಂತಹದ್ದು, ಇವೆಲ್ಲವನ್ನು ಗಮನಿಸಿದಾಗ ಇವತ್ತು ಅವರ ಕೇಂದ್ರ ನಾಯಕತ್ವ ಗಮನಿಸಿದೆ. ಇವತ್ತು ನಾವು ಈ ದೇಶದ ಸಂಸ್ಕೃತಿಯ ಬಗ್ಗೆ, ಈ ದೇಶದ ಬಹುಸಂಖ್ಯಾತ ಜನತೆಯ ಭಾವನೆಗಳಿಗೆ ನಾವು ಸ್ಪಂದನೆ ಮಾಡದಿದ್ರೆ ನಮಗೆ ವಿರೋಧ ಪಕ್ಷ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಸಿಗ್ಲಿಕ್ಕಿಲ್ಲ ಅನ್ನುವಂತ ಹೇಳ್ಕೊಂಡು ಇವತ್ತು ದೇವಸ್ಥಾನಗಳಿಗೆ ಭೇಟಿ ಕೊಡುವಂತಹ ಕೆಲಸ ಕಾರ್ಯವನ್ನು ಸನ್ಮಾನ್ಯ ರಾಹುಲ್ ಅವರು ಮಾಡ್ತಾ ಇದ್ದಾರೆ. ಆದ್ರಿಂದ ಇವತ್ತು ಜನತೆಯ ಭಾವನೆಗಳಿಗೆ ಒಂದು ಸ್ಪಂದನೆ ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡಿ, ನೀವು ಯಾವ ರೀತಿಯಲ್ಲಿ ಪ್ರತಿಭಾ ಕುಳಾಯಿ ಅವರಲ್ಲಿ ಹೇಳಿದ್ರು, ಇವತ್ತು ಹಿಂದೂ ಸಂಘಟನೆಗಳನ್ನು ನೀವು ಟೀಕಿಸುವ ಭರದಲ್ಲಿ ನೀವು ಯಾವ ಸ್ಥಾನದಲ್ಲಿದ್ದೀರಿ, ನಿಮ್ಮ ಜವಾಬ್ದಾರಿ ಏನಿತ್ತು, ಇವತ್ತು ಇಷ್ಟು ದೊಡ್ಡದಾಗಿ ಇವರು ಹೇಳಿದರು ಗಣೇಶ್ ಪೂಜಾರಿ ಅವರು ರೈತರ ಬಗ್ಗೆ ಮತ್ತು ಜನಸಾಮಾನ್ಯರ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ, ಇವತ್ತು ನೀವು ಸಾಧನಾ ಸಮಾವೇಶದಲ್ಲಿ ಇವತ್ತು ಮಾಡಬೇಕಾಗಿದ್ದದ್ದೇನು, ನಿಮ್ಮ ಸಾಧನೆ ಏನಿದೆ ಕರ್ನಾಟಕದಲ್ಲಿ ಅದನ್ನು ಜನತೆಗೆ ತಿಳಿಸುವಂಥದ್ದು. ಇವತ್ತು ಸಿದ್ದರಾಮಯ್ಯನನ್ನು ಮೊದಲುಗೊಂಡು ಪ್ರತಿಯೊಬ್ಬ ಮಂತ್ರಿಗಳು ಕೂಡ ಇವತ್ತು ಸಾಧನಾ ಸಮಾವೇಶದಲ್ಲಿ ತನ್ನ ಸಾಧನೆಯ ಬಗ್ಗೆ ಇವತ್ತು ಉಲ್ಲೇಖಗಳನ್ನು ಮಾಡ್ತಾ ಇಲ್ಲ, ಬದಲಾಗಿ ಭಾರತೀಯ ಜನತಾ ಪಾರ್ಟಿ ಟೀಕಿಸುವುದಕ್ಕೆ, ವಿರೋಧ ಪಕ್ಷಗಳನ್ನು ಟೀಕಿಸಲಿಕ್ಕೆ, ನರೇಂದ್ರ ಮೋದಿ ಅವರನ್ನು ಟೀಕಿಸಲಿಕ್ಕೆ, ಹಿಂದೂ ಸಂಘಟನೆ ಕಾರ್ಯಕರ್ತರನ್ನು ಟೀಕಿಸಲಿಕ್ಕೆ, ದಮನಿಸಲಿಕ್ಕೆ ಇವತ್ತು ಕೆಲಸ ಕಾರ್ಯಗಳನ್ನು ಏನು ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಈ ದೇಶದ, ಈ ಕರ್ನಾಟಕದ ಜನತೆ ಪ್ರಜ್ಞಾವಂತರಿದ್ದಾರೆ, ಇದಕ್ಕೆ ತಕ್ಕ ಉತ್ತರವನ್ನು ಮುಂದಿನ ದಿನಗಳಲ್ಲಿ ಅವರು ನೀಡಲಿಕ್ಕಿದ್ದಾರೆ. ಎಸ್ ಈಗಾಗಲೇ ನೀವು ಗಮನಿಸಬಹುದು ಗಣೇಶ್ ಅವರೇ, ಒಂದು ಹೇಳಿಕೆಗಳನ್ನು ನೀಡುವಂತದ್ದಾಗಿರ್ಬೋದು. ನೀವು ಹೇಳಿದ್ರಿ ಮಂಗಳೂರಿನಲ್ಲಿ ಬಹಳಷ್ಟು ವ್ಯವಸ್ಥಿತವಾದಂತ ಜನರು ಇರುವಂತದ್ದು, ಮತ್ತೆ ಯಾವುದೇ ಒಂದು ಕೋಮು ಸೂಕ್ಷ್ಮ ಅನ್ನುವಂಥದ್ದನ್ನು ರಾಜಕೀಯೇತರ ವ್ಯಕ್ತಿಗಳ ಮಾತ್ರ ಅಲ್ಲಿ ಮಾತಾಡಬೇಕು ಹೊರತು, ರಾಜಕೀಯದ ವ್ಯಕ್ತಿಗಳು ಮಾತ್ರ ಮಾತಾಡಬೇಕು ಹೊರತು ಯಾವುದೇ ರಾಜಕೀಯೇತರ ವ್ಯಕ್ತಿಗಳು ಮಾತಾಡಲ್ಲ, ಅಥವಾ ಎಲ್ಲೋ ಕೋಮು ಸೂಕ್ಷ್ಮ ಅನ್ನುವಂಥದ್ದು ಯಾವುದೂ ಇಲ್ಲ, ಎಲ್ಲರೂ ಸಮಾನರಾಗಿ ಇರ್ತಾರೆ. ಆದರೆ ರಾಜಕೀಯ ಮುಖಂಡರು ಮಾತ್ರ ಇದು ಕೋಮು ಸೂಕ್ಷ್ಮ ಅನ್ನುವಂಥದ್ದು ಹೇಳ್ತಾ ಇರುವಂಥದ್ದು, ಮತ್ತೆ ಅಂತ ಅಲ್ಲಸಲ್ಲದ ಹೇಳಿಕೆಗಳನ್ನು ಸಾಮಾನ್ಯ ವ್ಯಕ್ತಿ ಎಲ್ಲೋ ಕೂಡ ಒಂದು ಅಸಭ್ಯ ಹೇಳಿಕೆಗಳನ್ನು ನೀಡುವಂಥದ್ದು, ಅಥವಾ ಯಾವುದೋ ಒಂದು ಧರ್ಮವನ್ನು ನಿಂದಿಸುವಂಥದ್ದು, ಇದನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು. ಆದರೆ ಯಾಕೆ ಇದು ಬೇಕಾ ನಮ್ಮ ಕರಾವಳಿ ಭಾಗಕ್ಕೆ? ನೋಡಿ, ನಮ್ಮ ನಾಯಕರು ಹೇಳ್ತಾ ಇದ್ದಾರೆ, ಇವರು ಈ ರಾಜ್ಯದಲ್ಲಿರ್ತಕ್ಕಂಥ ಅಭಿವೃದ್ಧಿಯನ್ನು ಕಂಡು ಹತಾಶರಾಗಿ ಹೇಳತಕ್ಕಂಥ ಭಾವನೆಗಳು. ನಾನು ಒಂದು ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ, ಇವತ್ತು ನೀವು ಯಾವ ಜಿಲ್ಲೆಗೆ ಬೇಕಾದರೂ ಹೋಗಿ, ಯಾವ ರಾಜ್ಯದಲ್ಲಿ ಹೋಗಿ, ಸಿದ್ದರಾಮಯ್ಯನ ಸರ್ಕಾರ ಏನು ಮಾಡಲಿಲ್ಲ ಅಂತ ಹೇಳಿದರೆ, ಇದನ್ನು ಯಾರಾದರೂ ಒಪ್ಪಿಕೊಂಡಿದ್ರೆ ಅದು ಭಾರತೀಯ ಜನತಾ ಪಕ್ಷದ, ವಿರೋಧ ಪಕ್ಷದ ನಾಯಕರು ಮಾತ್ರ ಹೊರತು ಬೇರೆ ಎಲ್ಲ ಸಾರ್ವಜನಿಕ ನಾಗರಿಕರು ಇದನ್ನು ಒಪ್ಪಿಕೊಂಡಿದ್ದಾರೆ. ಮೊನ್ನೆ ನಮ್ಮ ಪ್ರಧಾನಮಂತ್ರಿ ಅವರೊಂದು ಹೇಳಿಕೆಯನ್ನು ಹೇಳ್ತಾರೆ, ನಂಗಾನಾಚ್ ಸರ್ಕಾರ ಅಂತ. ನಂಗಾನಾಚ್ ಸರ್ಕಾರ ಅಂದರೆ ಏನು? ಜನತೆ ನಿಮ್ಮನ್ನು ನಾನು ಹೇಳ್ತೇನೆ ಸರಿ, ಜನತೆ ಬತ್ತಲೆ ಮಾಡ್ತಾ ಇಲ್ಲ. ಈ ರಾಜ್ಯದ 6.5 ಕೋಟಿ ನೋಡಿ, ನಾನು ಹೇಳ್ತೇನೆ, ಈ ರಾಜ್ಯದ 6.5 ಕೋಟಿ ಜನ ನಮಗೆ ಮತ ಕೊಟ್ಟು ಸರ್ಕಾರ ನಡೆಸಕ್ಕಂತ ವ್ಯವಸ್ಥೆಯನ್ನ ಕೊಟ್ಟಿದ್ದಾರೆ. ನಂಗಾನಾಚ್ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯ ಅಲ್ಲ, ಈ ರಾಜ್ಯದ ಪ್ರತಿಯೊಬ್ಬ ಮತದಾರ, ಈ ರಾಜ್ಯದಲ್ಲಿ ಯಾರಾದರೂ ಒಬ್ರು ನಗ್ನ ರೀತಿಯಲ್ಲಿ ರಾಜಕೀಯ ಅಥವಾ ಎಲ್ಲ ವ್ಯವಸ್ಥೆಯನ್ನು ಏನಾದರೂ ಮಾಡಿದ್ರೆ ಅದನ್ನು ತೋರಿಸ್ಕೊಡಿ. ಒಬ್ಬ ಪ್ರಧಾನಮಂತ್ರಿ ಆದವರು ಕೂಡ ಮಾತನಾಡತಕ್ಕಂಥ ಸಂದರ್ಭದಲ್ಲಿ ಆ ಮಾತಿನ ಅರ್ಥ ಮತ್ತು ಸೂಕ್ಷ್ಮತೆಯನ್ನು ತಿಳ್ಕೊಂಡೇ ಮಾತಾಡಬೇಕು. ಅದನ್ನು ಬಿಟ್ಟು ಹೇಗಾದರೂ ಮಾತಾಡಿದ್ರೆ ಅದನ್ನು ಜನ ಒಪ್ಪಲಿಲ್ಲ. ಜನ ಸಂಪೂರ್ಣವಾಗಿ ನೋಡ್ತಾರೆ ನಿಮ್ಮ ಮಾತು ಮತ್ತು ನಿಮ್ಮ ನಡತೆ ಮತ್ತು ನಿಮ್ಮ ರಾಜಕೀಯ ಜೀವನದ ಚರಿತ್ರೆಯನ್ನು. ಯಾರು ಕೂಡ ಈ ದೇಶದಲ್ಲಿ ಇವತ್ತು ಅವಿದ್ಯಾವಂತರು ಬಹಳಷ್ಟು ಕಡಿಮೆ ಇದ್ದಾರೆ. ಸೂಕ್ಷ್ಮವಾಗಿ ತಿಳ್ಕೊಂಡಂಥ, ಜವಾಬ್ದಾರಿ ವ್ಯವಸ್ಥಿತವಾದ ರೀತಿಯಲ್ಲಿ ನಡೆಯತಕ್ಕಂಥ ವ್ಯವಸ್ಥೆಯನ್ನು ಮಾಡತಕ್ಕಂಥ ಎಲ್ಲ ರೀತಿಯನ್ನ ತಿಳ್ಕೊಳ್ಳಂತ ಜನ ಭಾರತ ಮತ್ತು ಕರ್ನಾಟಕ ರಾಜ್ಯದಲ್ಲಿದ್ದಾರೆ. ತಿಳ್ಕೊಳ್ಳಿ, ನಾನು ನಿಮ್ಗೆ ಹೇಳ್ತೇನೆ, ನೀವು ಹೇಳ್ತೀರಲ್ಲ ಮುಂದಿನ ಚುನಾವಣೆ ನಿಮ್ಗೆ ಜನ ಉತ್ತರ ಕೊಡ್ತಾರೆ. ಜನ ನಾವು ಮಾಡಿದ ಸರ್ಕಾರ ಸರಿ ಇಲ್ಲ ಅಂತ ಹೇಳಿದ್ರೆ ಜನ ಅದಕ್ಕೆ ಉತ್ತರ ಕೊಟ್ರೆ ಅದನ್ನು ಸ್ವೀಕರಿಸಕ್ಕೂ ಕಾಂಗ್ರೆಸ್ ಪಕ್ಷ ಬದ್ಧವಾಗಿರ್ತದೆ. ಇದನ್ನು ನೆನಪಿಟ್ಕೊಳ್ಳಿ. ಇದನ್ನು ನೀವು ಮುಕ್ತ ಮಾಡುವಂತದ್ದು ನಿಮ್ಮಿಂದ ಏನೂ ಆಗುದಿಲ್ಲ. ಜನ ಮಾಡ್ಲಿ, ನಾವು ಅದನ್ನು ಒಪ್ಕೊಳ್ತೇವೆ. ಅನೇಕ ಕಾಂಗ್ರೆಸ್ಸಿಗರ ಸಹಕಾರ ಇದೆ. ಎಸ್ ಎಂ ಕೃಷ್ಣ ನೋಡಿ, ಈಗ ನಿಮ್ಮ ನಿಮ್ಮ ಎಸ್ ಎಂ ಕೃಷ್ಣರನ್ನ ನಮ್ಮ ನರೇಂದ್ರ ಮೋದಿ ಅವರು ಈ ದೇಶದ ಫೈನಾನ್ಸ್ ಮಿನಿಸ್ಟರ್ ಆಗಿ, ವಿದೇಶಾಂಗ ಮಂತ್ರಿ ಆಗಿದ್ದಾಗ जैसे एक्सएम कृष्णा जैसे बुड्ढा का जरूरत इस देश की जरूरत है क्या? वो विदेश मंत्री बनने की
ಅಂತ ಹೇಳಿದಂತ ಎಸ್.ಎಂ. ಕೃಷ್ಣರನ್ನ ಎರಡು ಕೈಯಲ್ಲಿ ಇಟ್ಕೊಂಡು ಕೈ ಮುಗಿಯುವಂತ ಪರಿಸ್ಥಿತಿ ನರೇಂದ್ರ ಮೋದಿಗೆ ಇವತ್ತಿನ ದಿನ ಬಂತಲ್ಲ ಈ ರಾಜ್ಯದಲ್ಲಿ ಅಂತ ನಾನು ವಿದೇಶಾಂಗ ಸಚಿವರಾಗಿ ಅಥವಾ ಸಾಮಾನ್ಯ ನೋಡಿ ನಾನು ಹೇಳ್ತೇನೆ, ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅನ್ನುವಂಥದ್ದು ಇದು ಆಗಲ್ಲ. ಸಬ್ಕೆ ಸಾಥ್ ಮೋದಿ ಕಾ ವಿಕಾಸ್, ಸಬ್ಕೆ ಸಾಥ್ ಬಿಜೆಪಿ ಕಾ ವಿಕಾಸ್, ಸಬ್ಕೆ ಸಾಥ್ ಬಿಜೆಪಿ ಕಾ ನೇತಾ ಕಾ ವಿಕಾಸ್. ನಾನು ನಿಮ್ಗೆ ಹೇಳ್ತೇನೆ, ಇದರಿಂದ ಯಾವುದೇ ಸಾಮಾನ್ಯ ಜನರ ವಿಕಾಸ ಆಗ್ಲಿಲ್ಲ. ಎಸ್ ಗಣೇಶ್ ಅವರೇ, ನಿಮ್ ಜೊತೆ ಮಾತು ಮುಂದುವರಿಸ್ತೇನೆ. ಎಸ್ ವೀಕ್ಷಕರೇ, ಒಂದು ಪುಟ್ಟ ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿವಾದ ಹೇಳಿಕೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ವೀಕ್ಷಕರೇ, ಬಹಳಷ್ಟು ವಿಚಾರಗಳ ಬಗ್ಗೆ ನಾವು ನಾಯಕರ ಜೊತೆ ಮಾತಾಡ್ತಿದ್ವಿ. ಯಾವ ರೀತಿಯ ಒಂದು ಹೇಳಿಕೆಗಳನ್ನು ಹೇಳ್ಬೋದು, ಹೇಳ್ಬಾರ್ದ, ಏನು ವಿಚಾರಗಳಿದೆ, ನಿಜವಾಗ್ಲೂ ಅದು ಜನರು ಒಪ್ಪುವಂಥದ್ದ ಅಥವಾ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅಂತ ಹೇಳಿಕೆಗಳನ್ನು ನೀಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ನಾಯಕರಾಗಿ ನಾವು ಜನಪ್ರತಿನಿಧಿಗಳಾಗಿ ಇಂಥ ಹೇಳಿಕೆಗಳನ್ನು ಹೇಳ್ಬೋದಾ, ಇದೆಲ್ಲವೂ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ಬೇಕಾಗಿದೆ. ಯಾಕಂದ್ರೆ ಸಾಮಾನ್ಯ ವರ್ಗದ ಜನರು ಕೂಡ ಅಂತ ಒಂದು ಹೇಳಿಕೆಗಳನ್ನು ಹೇಳೋದಕ್ಕೆ ಮುಂದೆ ಹಿಂದೆ ನೋಡುವಂತ ಸಂದರ್ಭದಲ್ಲಿ ಇಂಥ ಹೇಳಿಕೆಗಳನ್ನು ಹೇಳೋದ್ರಿಂದ ಏನ್ ಲಾಭ ಆಗುತ್ತೆ, ಯಾವ ಲಾಭ ಲೆಕ್ಕಾಚಾರದಲ್ಲಿ ಈ ಒಂದು ಹೇಳಿಕೆಗಳನ್ನು ಹೇಳ್ತಾರೆ ಅನ್ನುವಂಥದ್ದು ಕೂಡ ಬಹಳಷ್ಟು ಅಡಕವಾಗಿರುವಂತ ವಿಚಾರ ಅಂತ ಹೇಳ್ಬೋದು. ಎಸ್, ಇದರ ಬಗ್ಗೆನೂ ಕೂಡ ಚರ್ಚೆ ಮುಂದುವರಿಸ್ತೀನಿ. ಈಗಾಗಲೇ ನೀವು ಗಮನಿಸಬಹುದು, ಸತೀಶ್ ಪ್ರಭು ಅವರೇ, ಶೇಣವ ಅವರು ಹೇಳಿಕೆಗಳನ್ನು ನೀಡ್ತಾರೆ. ಹೇಳಿಕೆಗಳನ್ನು ನೀಡಿದ್ರಿಂದ ಎಲ್ಲ ಒಂದು ಕಡೆಯಲ್ಲಿ ವೈರಲ್ ಆದ್ರೆ ಅಥವಾ ರಾಜ್ಯ ಮಟ್ಟದಲ್ಲೋ ರಾಷ್ಟ್ರೀಯ ಮಟ್ಟದಲ್ಲೋ ನಾನು ವಿವಾದಕ್ಕೆ ಗುರಿ ಆದ್ರೆ ನಂಗೆ ಎಲ್ಲೋ ಲಾಭ ಆಗತ್ತೆ ಅಂತ ದೃಷ್ಟಿಯಿಂದ ಒಂದು ಹೇಳಿಕೆಗಳನ್ನು ಹೇಳ್ತಾ ಇರುವಂಥದ್ದು, ಅಥವಾ ಯಾಕೋಸ್ಕರ ಇಂಥ ಹೇಳಿಕೆಗಳು? ನಾನು ಆ ರೀತಿ ಭಾವಿಸುವುದಿಲ್ಲ. ಯಾಕಂತ ಹೇಳಿದ್ರೆ ಜಗದೀಶ್ ಶೆಣವ ಅವರು ಹಿಂದೂ ಸಂಘಟನೆಯ ಮುಖಂಡರು. ಹಿಂದೂ ಸಂಘಟನೆಯ ಕಾರ್ಯಕರ್ತರ ಭಾವನೆಗಳು ಯಾವ ರೀತಿ ಇತ್ತು, ನಿರಂತರವಾಗಿ ರಾಜಕೀಯದಲ್ಲಿ ಹತ್ಯೆಗಳು ನಡೆದಿರುವಂತಹದ್ದು, ಆ ಹತ್ಯೆಗಳ ಆರೋಪಿಗಳ ಪರವಾಗಿ ಸರ್ಕಾರ ವಕಾಲತ್ತು ಮಾಡಿರುವಂತಹದ್ದು, ಸುಮಾರು ಕಳೆದ 4.5 ವರ್ಷಗಳಲ್ಲಿ ಸುಮಾರು 1.5 ಸಹಸ್ರಕ್ಕೂ ಹೆಚ್ಚು KFDA ಕಾರ್ಯಕರ್ತರನ್ನ ಖುಲಾಸೆ ಮಾಡಿರುವಂತಹದ್ದು, ಮುಂದಿನ ದಿನಗಳಲ್ಲಿ ಮುಗ್ಧ ಅಲ್ಪಸಂಖ್ಯಾತರ ಬಗ್ಗೆ ಕೇಸುಗಳನ್ನು ವಾಪಸ್ಸು ತೆಗೆದುಕೊಳ್ಳುವ ಹೇಳಿಕೆಗಳನ್ನು ಕೊಟ್ಟಿರುವಂತಹದ್ದು. ಈ ರೀತಿಯ ನಿರಂತರ ಒಂದು ಮತವನ್ನು ಓಲೈಕೆ ಮಾಡುವಂಥ ರಾಜಕಾರಣ ಸಹಜವಾಗಿಯೇ ಹಿಂದೂ ಸಂಘಟನೆಯ ಕಾರ್ಯಕರ್ತರ ಮೇಲೆ ಪರಿಣಾಮ ಆಗಿರ್ಬೋದು. ಯಾಕಂತ ಹೇಳಿದರೆ ಅಲ್ಲಿ ಹೇಳಬೇಕಾದ್ರೆ ಯಾವುದೇ ಕಾಂಗ್ರೆಸ್ಸಿನ ಮುಖಂಡರುಗಳು ಅಮಾಯಕ ಹಿಂದೂ ಅನ್ನುವಂಥದ್ದು ಹೇಳಿಲ್ಲ, ಅಲ್ಲಿ ಅಮಾಯಕ ಮುಸ್ಲಿಂ ಅನ್ನುವಂಥದ್ದು. ಆದರೆ ನಾವು ಭಾರತೀಯ ಜನತಾ ಪಾರ್ಟಿಯವರು ಹೇಳ್ತೇವೆ ಅಮಾಯಕ ಮುಸಲ್ಮಾನ, ಅವನು ಅಮಾಯಕ ಹಿಂದೂ ಕೂಡ ಹೌದು. ಆದ್ರಿಂದ ನಮ್ಮ ನಾಯಕರು ಎರಡೂ ಕಡೆ ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳುವಂತಹದ್ದು ಅಥವಾ ಪೂರಕವಾಗಿ ಕೆಲಸ ಮಾಡುವಂತಹದ್ದು ನಾವು ಮಾಡಿದ್ದೀವಿ. ಯಾಕಂತ ಹೇಳಿದ್ರೆ ಯಾವುದೇ ರೀತಿಯ ಹತ್ಯೆಯನ್ನ ನಾವು ಖಂಡಿಸ್ತೇವೆ. ಈ ಜಿಲ್ಲೆಯ ಜನತೆಯ ಭಾವನೆಗಳು ಸಾಮರಸ್ಯದ ಕಡೆಗೆ ಇದೆಯೇ ಹೊರತು ಎಲ್ಲಿಯೂ ಕೂಡ ವೈಷಮ್ಯದ ಸಂಘರ್ಷದ ಜೊತೆಗಿಲ್ಲ. ಇದಕ್ಕೆ ನಾನು ಸ್ಪಷ್ಟ ಉದಾಹರಣೆ ಕೊಡುವಂಥದ್ದು ಶರತ್ ಮಡಿವಾಳನ ಕೊಲೆ ಸಂದರ್ಭದಲ್ಲಿ ನಡೆದಿರುವಂಥದ್ದು ಇರ್ಬೋದು, ದೀಪಕ್ ಕೊಲೆ ಹತ್ಯೆ ನಡೆದಿರುವಂಥದ್ದು ಇರ್ಬೋದು, ಅಥವಾ ಪ್ರಶಾಂತ್ ಪೂಜಾರಿಯ ಕೊಲೆ ನಡೆದಿರುವಂಥದ್ದು ಇರ್ಬೋದು, ಉಳ್ಳಾಲಲ್ಲಿ ಜುಬೈರ್ ಕೊಲೆ ನಡೆಯುವಂಥದ್ದು ಇರ್ಬೋದು. ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಜಾತ್ಯತೀತವಾಗಿ ಒಂದು ನಿಷ್ಪಕ್ಷಪಾತವಾಗಿ ನಾವು ಹೇಳಿಕೆಗಳನ್ನು ಕೊಟ್ಟಿದ್ದೀವಿ, ನಾವು ಅದೇ ರೀತಿ ನಡೆದಿದ್ದೀವಿ, ನಮ್ಮ ನಾಯಕರು ಹೇಳಿದ್ದಾರೆ. ಆದರೆ ಪ್ರತಿಯೊಂದು ಪ್ರಶಾಂತ್ ಪೂಜಾರಿಯ ಕೊಲೆ ನಡೆದಿರುವ ಸಂದರ್ಭದಲ್ಲಿರ್ಬೋದು, ಶರತ್ ಮಡಿವಾಳನ ಕೊಲೆಯ ಸಂದರ್ಭದಲ್ಲಿರ್ಬೋದು, ದೀಪಕ್ ರಾವ್ ಕೊಲೆ ಸಂದರ್ಭದಲ್ಲಿರ್ಬೋದು, ಜುಬೇರ್ ಕೊಲೆ ಸಂದರ್ಭದಲ್ಲಿರ್ಬೋದು, ಬೇಜವಾಬ್ದಾರಿ ಹೇಳಿಕೆಗಳನ್ನು ನೀಡಿರುವ ಸಂದರ್ಭದಲ್ಲಿ ಸಹಜವಾಗಿಯೇ ಕಾರ್ಯಕರ್ತರ ಭಾವನೆಗಳಿಗೆ ಧಕ್ಕೆ ಆಗ್ತದೆ, ಅವರಲ್ಲಿ ಆಕ್ರೋಶಗಳು ಮನೆ ಮಾಡ್ತದೆ. ಒಂದು ಸಣ್ಣ ಉದಾಹರಣೆ ನಿಮ್ಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾವಾಗ ನೀರು ಒಂದು ಸಹಜವಾಗಿ ಹರಿವಿರ್ತದೆ ಅದನ್ನ ನಾವು ಅಣೆಕಟ್ಟಿನಿಂದ ತಡೆ ಹಿಡಿಯುವಂತ ಕೆಲಸ ಕಾರ್ಯಗಳನ್ನು ಮಾಡಬಹುದು. ಆದರೆ ಯಾವಾಗ ನೀರು ಪ್ರವಾಹವಾಗಿ ರೂಪುಗೊಳ್ತದೋ ಆವಾಗ ಅದು ಎಲ್ಲಿ ಯಾವ ರಸ್ತೆಗಳಿಗೆ ಯಾವ ಸ್ಥಳಗಳಿಗೆ ನುಗ್ತದೋ ಅಲ್ಲಿರುವ ಟ್ರಾಫಿಕ್ ಪೊಲೀಸ್ನಲ್ಲಿ ಅದು ಕೇಳುವ ಕೆಲಸ ಕಾರ್ಯಗಳನ್ನು ಆ ನೀರು ಮಾಡುವುದಿಲ್ಲ, ತನ್ನ ಹಾದಿ ಅನ್ನುವ ರೀತಿಯಲ್ಲಿ ಆ ನೀರುಗಳು ನುಗ್ಗಿ ಹೋಗ್ತದೆ. ಆದ್ರಿಂದ ಈ ರೀತಿ ಜನತೆಯ ಭಾವನೆಗಳನ್ನು ಕೆರಳಿಸುವ ಕೆಲಸಗಳನ್ನು ರಾಜ್ಯ ಸರ್ಕಾರ ನಿರಂತರವಾಗಿ ಉದ್ದೇಶಪೂರ್ವಕವಾಗಿ ಮಾಡಿರುವಂತಹದ್ದು. ಯಾಕಂತ ಹೇಳಿದ್ರೆ ಬಂಟ್ವಾಳದಲ್ಲಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು, ಅವರು ಬಂಟ್ವಾಳದ ಉಸ್ತುವಾರಿ ಸಚಿವರಲ್ಲ ಅಥವಾ ಮುಸಲ್ಮಾನರ ಅವರು ಅಲ್ಲಿ ಶಾಂತಿ ಯಾತ್ರೆಯನ್ನು ಮಾಡಬೇಕಾದ್ರೆ ಅವರ ಕ್ಷೇತ್ರದಲ್ಲಿ ಮಾತ್ರ ಮಾಡಿರುವಂತಹದ್ದು. ಮತ್ತೆ ಭಾರತೀಯ ಜನತಾ ಪಾರ್ಟಿ ಮತ್ತು ಹಿಂದೂ ಪರ ಸಂಘಟನೆಗಳನ್ನು ಹೊರಗಿಟ್ಟಿರುವಂತಹದ್ದು ಅವರ ಆ ಮಾನಸಿಕತೆಯನ್ನು ತೋರಿಸ್ತದೆ. ಈ ರೀತಿಯಲ್ಲಿ ಮತೀಯ ಭಾವನೆಗಳನ್ನು ಕೆರಳಿಸಿಕೊಂಡು
ಇವತ್ತು ಪ್ರತಿಭಾ ಕುಳಾಯಿ ಅವರು ಹೇಳಿರುವಂಥದ್ದಲ್ಲಿ ಮತೀಯ ಭಾವನೆಯನ್ನು ಕೆರಳಿಸುವುದರ ಮುಖಾಂತರ ಇವತ್ತು ಹಿಂದೂ ಸಂಘಟನೆಗಳಿಗೆ ಅವರ ಸವಾಲನ್ನು ಹಾಕಿದ್ದಾರೆ. ನಿಮ್ಗೆ ತಾಕತ್ತಿದ್ರೆ ನೀವು ಸೇರಿ ಬಜರಂಗದೊಳಗೆ, ನಿಮ್ಮ ಕೊಲೆ ಆಗ್ತದೆ ಅನ್ನುವಂಥದ್ದು. ಈ ರೀತಿಯಲ್ಲಿ ಭಾವನೆಗಳನ್ನು ಉದ್ರೇಕ ಮಾಡಿ ನೀವು ರಾಜಕೀಯ ಲಾಭವನ್ನು ಮುಂದಿನ ಚುನಾವಣೆಯಲ್ಲಿ ತಗೊಳ್ತೀರ ಅಂತ ಹೇಳಿದ್ರೆ ನಿಮ್ಮ ಅದು ಭ್ರಮೆ. ಯಾಕಂತ ಹೇಳಿದ್ರೆ ಜಿಲ್ಲೆಯ ಜನತೆ ಪ್ರಜ್ಞಾವಂತರಿದ್ದಾರೆ, ವಿದ್ಯಾವಂತರಿದ್ದಾರೆ, ಮುಂದಿನ ಚುನಾವಣೆಯಲ್ಲಿ ತಕ್ಕ ಉತ್ತರವನ್ನು ನಿಮಗೆ ನೀಡಲಿಕ್ಕಿದ್ದಾರೆ. ಎಸ್ ಸತೀಶ್ ಬಾಬು ಅವರೇ, ಈಗಾಗಲೇ ನೀವು ಗಮನಿಸಬಹುದು ಶರತ್ ಮಡಿವಾಳ ಅವರ ಹತ್ಯೆ ಆಯಿತು. ಆದ ನಂತರ ಸಂಜೆ ಒಂದು ಹೇಳಿಕೆ ನೀಡ್ತಾರೆ. ಬಹಳಷ್ಟು ಜನರು ಭರವಸೆಗಳನ್ನು ನೀಡಿದ್ರು ಅಥವಾ ಆಶ್ವಾಸನೆಗಳನ್ನು ನೀಡಿದ್ರು, ಯಾರೋ ಬಂದಿಲ್ಲ ಆಯ್ತಾ ಅಂತ ಅನ್ನುವಂಥದ್ದು. ಯಾರು? ಶರತ್ ಮಡಿವಾಳ ತಂದೆಯ ಒಂದು ಹೇಳಿಕೆ. ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ಆ ಹೇಳಿಕೆ ಬಿಂಬಿತವಾಗಿತ್ತು. ಬಹಳಷ್ಟು ಬಾರಿ ಅದರ ಬಗ್ಗೆ ವಿಚಾರಗಳು ಕೂಡ ಕೇಳಿ ಬರ್ತಾ ಇತ್ತು. ಯಾಕೆ ಅದರ ಬಗ್ಗೆ ಮಾಹಿತಿ ಇಲ್ಲ? ಖಂಡಿತವಾಗಿಯೂ ಇಲ್ಲ. ಯಾಕಂತ ಹೇಳಿದ್ರೆ ಶರತ್ ಮಡಿವಾಳನ ಹತ್ಯೆ ನಡೆದ ಸಂದರ್ಭದಲ್ಲಿ ಅವರೊಂದಿಗೆ ಒಳ್ಳೆಯ ರೀತಿಯ ಸಂಬಂಧವನ್ನು ಇಟ್ಟುಕೊಂಡಿರುವಂತಹ ಶರತ್ ಮಡಿವಾಳ ಅವನ ಆಸ್ಪತ್ರೆಯಲ್ಲಿ ಇದ್ದಾಗಿರ್ಬೋದು, ಆ ನಂತರದ ಸಂದರ್ಭದಲ್ಲಿ ಇರ್ಬೋದು, ಒಂದು ಜವಾಬ್ದಾರಿತ ಉಸ್ತುವಾರಿ ಸಚಿವರಾಗಿದ್ದುಕೊಂಡು ರಮಾನಾಥ್ ರೈ ಅವರು ಎಷ್ಟು ಭೇಟಿ ಕೊಟ್ಟಿದ್ದಾರೆ ಮತ್ತು ಏನು ವ್ಯವಸ್ಥೆ ಮಾಡಿದ್ದಾರೆ ಅನ್ನುವಂಥದ್ದು ಜಿಲ್ಲೆಯ ಜನತೆಗೆ ಗೊತ್ತು. ಆದರೆ ಹಿಂದೂ ಸಂಘಟನೆಗಳು ಅವರ ಪರವಾಗಿ ತನ್ನ ಏನೇನು ಜವಾಬ್ದಾರಿಗಳೇನಿದೆ ಅದನ್ನು ನಿರ್ವಹಣೆ ಮಾಡಿದ್ದಾರೆ. ಆದರೆ ಕೇವಲ ರಾಜಕೀಯ ಕಾರಣಕ್ಕೋಸ್ಕರ ಅವನ ಕೊಲೆಯನ್ನು ಸಹ ಮುಚ್ಚಿ ಹಾಕಿ ರಾಜಕೀಯ ಕಾರ್ಯಕ್ರಮಗಳನ್ನು ಅವರು ನಿರ್ವಹಣೆ ಮಾಡಿರುವಂಥದ್ದು ಸಹಜವಾಗಿಯೇ ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ವಿರೋಧವನ್ನು ವ್ಯಕ್ತ ಮಾಡಿತ್ತು. ದೀಪಕ್ ರಾವ್ ಸಂದರ್ಭದಲ್ಲೂ ಅಷ್ಟೇ, ಅಲ್ಲಿ ಶವಯಾತ್ರೆಯನ್ನು ನಡೆಸಿಕೊಡುವಂತಹ ಸಂದರ್ಭದಲ್ಲಿ ಕೂಡ ಅವರು ವರ್ತನೆ ಮಾಡಿರುವಂಥದ್ದು. ಈ ರೀತಿ ನಿರಂತರವಾಗಿ ಒಂದು ರಾಜಕೀಯ ಲಾಭಕ್ಕೋಸ್ಕರ ಒಂದು ವರ್ಗದ ಜನರನ್ನ ದಮನಿಸುವಂಥದ್ದು, ಒಂದು ವರ್ಗವನ್ನು ಓಲೈಕೆ ಮಾಡುವಂಥದ್ದು. ಮತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಜವಾಬ್ದಾರಿತ ರಾಜಕೀಯ ಪಕ್ಷವಾಗಿದ್ದುಕೊಂಡು ಶವದಲ್ಲಿ ನಾವು ರಾಜಕೀಯವನ್ನು ಮಾಡೋದಿಲ್ಲ, ಅವರಲ್ಲಿ ಆರೋಪಿಗಳನ್ನು ನಾವು ಅವರ ಜಾತಿಯಲ್ಲಿ ಗುರುತಿಸುವುದಿಲ್ಲ, ಅಥವಾ ಶವಯಾತ್ರೆ ನಡಿಬೇಕಾದ್ರೆ ಅವನು ಯಾವ ಜಾತಿಯವನು ಅಂತೇಳಿ ಅನುಮತಿ ಕೊಡಲಿಕ್ಕೆ ನಾವು ಹೇಳೋದಿಲ್ಲ, ಅಥವಾ ಬಂಧನ ಮಾಡಬೇಕಾದ ಸಂದರ್ಭದಲ್ಲಿ ಕೂಡ ನಮ್ಮ ಕಾರ್ಯಕರ್ತರು ಅಥವಾ ಹಿಂದೂ ಕಾರ್ಯಕರ್ತರನ್ನು ಅವರನ್ನು ಬಂಧಿಸಬೇಡಿ ಅನ್ನೋ ಒತ್ತಡವನ್ನು ಪೊಲೀಸ್ ಇಲಾಖೆ ಮೇಲೆ ನಾವು ತರುವುದಿಲ್ಲ, ತಂದಿದ್ದೂ ಇಲ್ಲ. ಆದ್ದರಿಂದ ಇವತ್ತು ರಾಜಕೀಯವನ್ನ ಶವದ ಮೇಲೆ ಜಾತಿಯ ಆಧಾರದಲ್ಲಿ, ಮತದ ಆಧಾರದಲ್ಲಿ ರಾಜಕೀಯ ಲಾಭಕ್ಕೋಸ್ಕರ ಇವತ್ತು ಯಾರ್ಯಾರು ಏನೇನು ಮಾಡ್ತಾರೆ ಎನ್ನುವಂಥದ್ದು ತೆರೆದ ಪುಸ್ತಕದಂತೆ ಇವತ್ತು ಜಿಲ್ಲೆಯ ಜನತೆ. ಮತ್ತೆ ಯಾಕೆ ತಂದೆ ಇಂಥ ಹೇಳಿಕೆಯನ್ನು ನೀಡ್ತಾರೆ? ಯಾರು ಇತ್ತ ಗಮನ ಹರಿಸ್ತಾ ಇಲ್ಲ? ರಾಜಕೀಯ ಮುಖಂಡರಾಗಿರ್ಬೋದು ಅಥವಾ ಸಂಘಟನೆಯ ಮುಖಂಡರಾಗಿರ್ಬೋದು ಹೇಳಿಕೆಗಳನ್ನು ಹೇಳಿದ್ದಾರೆ, ನೀಡಿದ್ದಾರೆ. ಆದ್ರೆ ನಾವೇ ಇಷ್ಟರವರೆಗೆ ಯಾವುದೇ ಪರಿಹಾರ ಧನವೂ ಕೂಡ ಸಿಕ್ಕಿಲ್ಲ, ಮತ್ತೆ ಯಾವ ಸಂಘಟನೆಯಿಂದ ಕೂಡ ನಮಗೆ ಬೇಕಾದಂತ ವ್ಯವಸ್ಥೆಗಳು ನೀಡಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ಹಣದ ವ್ಯವಸ್ಥೆಗಳಾಗಿರ್ಬೋದು ಅಥವಾ ಕೊಡ್ತೇನೆ ಅನ್ನುವಂಥದ್ದು ಹೇಳಿಕೆಗಳನ್ನಾಗಿರ್ಬೋದು. ಯಾಕೆ ಇಂಥ ಒಂದು ವ್ಯವಸ್ಥೆಗಳು? ಈ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಪ್ರತಿಭಾ ಕುಳಾಯಿ ಅವರು ಮೊನ್ನೆಯ ಸಭೆಯಲ್ಲಿ ಇಲ್ಲ, ಅವಾಗ ಕೊಡ್ಲಿಲ್ಲ. ಒಂದು ನಿಮಿಷ, ಅವರೇ ಒಂದು ನಿಮಿಷ, ಇವರು ಇಟ್ಟಿಲ್ಲ ಅನ್ನುವಂಥದ್ದು ಹಸಿ ಸುಳ್ಳನ್ನು ಗೊತ್ತು. ಇವತ್ತು ಹಿಂದೂ ಕಾರ್ಯಕರ್ತರ ಕೊಲೆ ನಡೆದಿರುವಂತಹ ಸಂದರ್ಭದಲ್ಲಿ ಅವರ ವಿಷಯವನ್ನು ಮುಂದಿರಿಸಿಕೊಂಡು ಹಣ ಸಂಗ್ರಹ ಕಾರ್ಯಗಳು ನಡೀತದೆ ಅನ್ನುವಂತಹ ಮಾತುಗಳನ್ನು ಅವರು ಹೇಳಿದ್ದಾರೆ. ಆ ಸಂಗ್ರಹವಾದ ಹಣ ಅವರಿಗೆ ತಲುಪುತ್ತಿಲ್ಲ, ಚಿಕ್ಕಾಸು ತಲುಪುವುದಿಲ್ಲ ಅನ್ನೋ ಮಾತುಗಳನ್ನು ಪ್ರತಿಭಾ ಕುಳಾಯಿ ಅವರು ಕೇಳಿದ್ದಾರೆ. ಆದ್ರಿಂದ ಇವತ್ತು ಗಣೇಶ್ ಪೂಜಾರಿ ಅವರು ಹೇಳಲಿಲ್ಲ ಅಂದ್ರೆ ಇವರು ಸುಳ್ಳು ಹೇಳ್ತಾರೆ ಅಥವಾ ಜಾಣಕಿಗಳನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದಕ್ಕೆ ಏನಂತೀರಾ ಗಣೇಶ್? ನೋಡಿ, ನಮ್ಮ ಶರತ್ ಮಡಿವಾಳರವರ ಬಗ್ಗೆ ಪ್ರತಿಭಾ ಕುಳಾಯಿ ಎಲ್ಲ ಮಾಧ್ಯಮದಲ್ಲಿ ನೇರವಾಗಿ ಬಂದಿದೆ. ಇದನ್ನು ಇಡೀ ಮಾಧ್ಯಮ ನೋಡಿ. ಪ್ರತಿಭಾ ಕುಳಾಯಿ ಅವರು ಹೇಳಿದ್ದು ಕೂಡ ಮಾಧ್ಯಮದಲ್ಲಿ ಬಂದಿದೆ. ಸರಿ, ಅದು ಕೂಡ ಬಂದಿದೆ. ನಾನು ಹೇಳ್ತೇನೆ ಕೇಳಿ. ಏನು ನೀವು ಶರತ್ ಮಡಿವಾಳನ ಶವಯಾತ್ರೆಯನ್ನು ಮಾಡಿದ್ದೀರಾ? ಬರೇ ಶರತ್ ಮಡಿವಾಳನ ಶವಯಾತ್ರೆಯಿಂದ ನಿಮ್ಗೇನಾದರೂ ಲಾಭ ಆಗ್ತದೆ ಇಲ್ಲಿ ಮಾಡಿದ್ದೀರಾ? ಅದು ಹಾಗೇನಾದರೂ ತಿಳ್ಕೊಂಡಿದ್ರೆ ನೋಡಿ, ಅವರ ಮನೆಯ ಕುಟುಂಬಕ್ಕಿರತಕ್ಕಂಥ ವೇದನೆ ಮತ್ತು ನೋವು, ಅದನ್ನು ಸಹಿಸಲಾರ್ದಂಥ ನೋವು ನಾವು ಕೇಳಿ ನೋಡಿ, ಕೇಳಿ. ಅದನ್ನು ಸುಳ್ಳಲ್ಲ ನೋಡಿ, ನಾನು ಹೇಳ್ತೇನೆ. ಆ ಕುಟುಂಬಕ್ಕೆ ಶವ ಸಂಸ್ಕಾರ ಮಾಡೋದು ರಾಜಕೀಯ ಲಾಭಕ್ಕೋಸ್ಕರ. ನಮ್ಮ ಸಂಸ್ಕೃತಿಯ ಪ್ರಕಾರ ಶವವನ್ನು ಶವಯಾತ್ರೆಯ ಮುಖಾಂತರವಾಗಿ ಅಲ್ಲಿ ದಹನ ಮಾಡುವಂತದ್ದು ಸಂಸ್ಕೃತಿ ಇರುವಂತದ್ದು. ಆ ಶವಯಾತ್ರೆಗೆ ಎಲ್ಲಾ ಮಾಧ್ಯಮದಲ್ಲಿ ಬಂದಿದೆ. ಕಲ್ಲಡ್ಕ ಪ್ರಭಾಕರ ಭಟ್ರನ್ನ ಎತ್ತಿಕೊಂಡು ಹೋಗುವಂತ ಒಂದು ದೊಡ್ಡ ದೃಶ್ಯದಲ್ಲಿ ಎಲ್ಲ ಇಡೀ ಶವಯಾತ್ರೆಯಲ್ಲಿ ಅಲ್ಲ ನೋಡಿ, ನೀವು ಕೇಳಿ.
ನೀವು ಅದನ್ನು ಸರಿಯಾಗಿ ತಿಳ್ಕೊಳ್ಬೇಕು. ನಾನು ತಿಳ್ಕೊಂಡೆ ಹೇಳ್ತಾ ಇರುವಂತದ್ದು ರಾಜಕೀಯ ಲಾಭಕ್ಕೋಸ್ಕರ ನೀವೇನೇನು ಮಾಡ್ತೀರಿ ಮಾತಾಡುದಿಲ್ಲ. ಇವತ್ತು ಅಲ್ಲಿ ಆಗ್ತಾ ಇರುವಂತದ್ದು ಪ್ರತಿಭಟನೆ ಸಂದರ್ಭದಲ್ಲಿ ಡಾಕ್ಟರ್ ಪ್ರಭಾಕರ್ ಭಟ್ ಅವರನ್ನ ಬಂಧಿಸಿ ಅನ್ನುವ ನಿರ್ದೇಶನಗಳನ್ನ ಇವತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಶ್ರಮಾನಾತ್ರ ಇವರು ನೀಡಿದ್ರು. ಆದ್ದರಿಂದ ನಾನು ಮಾತಾಡ್ತೇನೆ ಅವಕಾಶ ಕೊಟ್ಟಾಗ ನೋಡಿ, ಒಂದ ನಾವು ಅವರು ಮಾತಾಡಲಿಲ್ಲ, ನಾವು ನಿಮ್ಮ ಅವಕಾಶದಲ್ಲಿ ನಾನು ಮಾತಾಡಲಿಲ್ಲ. ಯಾಕೆ ಮಾತಾಡ್ತೀರಿ? ನಾನು ಮಾತಾಡ್ತೇನೆ ಹೇಳುವಾಗ ನಾನು ಅದನ್ನ ನಿಮ್ಮ ಹತ್ರ ಹೇಳಿದ್ದು ಏನು, ಬಶೀರ್ ಅವರ ಕೊಲೆಯನ್ನ ಸಮರ್ಥಿಸಿದ್ದಾರಾ ಜಗದೀಶ್ ಶೆಣವ, ಅದೇ ರೀತಿ ದೀಪಕ್ ರಾವ್ ಪಾಪ ಅಂತ ಒಬ್ಬ ಅವನು ಕೊಲೆಯನ್ನು ಸಮರ್ಥಿಸಿದ ರೀತಿಯಲ್ಲಿ ಅದಾಗ್ತದೆ. ಅದು ಕೂಡ ಕೊಲೆ ಆದದ್ದು, ಇದು ಕೂಡ ಕೊಲೆ, ಗೊತ್ತಾಯ್ತಲ್ಲ. ಇದನ್ನು ಎರಡನ್ನ ಕೂಡ ಒಪ್ಪಿಕೊಂಡೇ ಸಮರ್ಥನೆ ಮಾಡಿದ್ದು ಯಾರು? ಶೇನ್ ಅವರು. ನೋಡಿ, ಯಾವುದೇ ನಾವು ಮತ್ತೆ ಕೇಳುವ ಅಗತ್ಯ ಇಲ್ಲ. ನೋಡಿ, ನೀವು ಜನರನ್ನ ಡೈವರ್ಟ್ ಮಾಡತಕ್ಕಂತ ಕೆಲಸವನ್ನ ಮಾಡುವುದನ್ನು ನಿಲ್ಲಿಸಿ. ಈ ದೇಶದಲ್ಲಿ ಹಿಂದೂಗಳು ನೀವು ಮಾತ್ರ ಅಲ್ಲ, ಪ್ರತಿಯೊಬ್ಬರು ಈ ದೇಶದಲ್ಲಿ ಹಿಂದೂಸ್ತಾನದಲ್ಲಿ ವಾಸ ಮಾಡುವಂತಹ ಪ್ರತಿಯೊಬ್ಬರು ಹಿಂದೂಗಳೇ. ಕೇಳಿ, ಏನು ಶರತ್ ಮಡಿವಾಳ ಇರ್ಬೋದು, ದೀಪಕ್ ರಾವ್ ಇರ್ಬೋದು, ಅವನು ಸಂಘಟನೆಗಿಂತ ಆ ತಂದೆ ತಾಯಿ ಮತ್ತು ಆ ಕುಟುಂಬಕ್ಕೆ ಒಬ್ಬ ಪ್ರಮುಖ ಸದಸ್ಯ. ಇದನ್ನು ನೀವು ತಿಳ್ಕೊಳ್ಬೇಕು. ಆ ಕುಟುಂಬ ಕಳೆಕೊಂಡ ನಷ್ಟವನ್ನು ನಿಮ್ಮಿಂದ ತುಂಬಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಪ್ರತಿಭಾ ಕುಳವಿಗೂ ಹೇಳ್ತೇನೆ, ನಿಮ್ಗೂ ಹೇಳ್ತೇನೆ. ಪ್ರತಿಭಟನಾ ಕುಳ ಜವಾಬ್ದಾರಿ ನಿರ್ವಹಣೆ ಕೊಟ್ಟಿರುವಂತದ್ದು ಪ್ರತಿಭಾ ಕುಳೆ. ಆ ಕುಟುಂಬದ ನೋವು ನೋಡಿ, ಆ ಕುಟುಂಬದ ನೋವು ಬಶೀರ್ ಇರ್ಬೋದು, ದೀಪಕ್ ರಾವ್ ಇರ್ಬೋದು, ನಮ್ಮ ಶರತ್ ಮಡಿವಾಳ ಇರುವುದು. ಆ ಕುಟುಂಬಕ್ಕಿರ್ಕಂತ ನೋವು ವರ್ಷ ಆಗುವಾಗ ನೆನಪಾಗ್ತದೆ. ನನ್ನ ಬಂಗಾರದಂತ ಮಗನ ಪ್ರತಿ ವರ್ಷ ನೆನಪಾಗ್ತದೆ. ಓಟು ಬಂದಾಗ ಮಾತ್ರ ನಮ್ಗೆ ಓಟು ಬಂದಾಗ ನಿತ್ಯ ನಾವು ಜನರ ಬಗ್ಗೆ ಚಿಂತನೆ ಮಾಡತಕ್ಕಂತ ಒಂದು ಕಣ್ಣೆದುರು ಇರುವ ಮಾಡ್ತೀರಾ ನಿಮ್ಗೆ ನೋಡಿ. ಅದೇ ರೀತಿಯಲ್ಲಿ ಶರತ್ ಮಡಿವಾಳ ಕೊಲೆ ಆಗಿದ್ದಾರೆ. ಇಲ್ಲಿ ಕೊಲೆ ನಡೆದಿದೆ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಯವರು ಬಂದ್ರೆ ಅದ್ರ ಬಗ್ಗೆ ಹೇಳಿಕೆಗಳನ್ನ ಬದಲಾಗಿ ರಾಜಕೀಯ ಲಾಭವನ್ನು ನೀವು ಮಾಡಿದ್ದೀರಿ. ನೋಡಿ, ನಾವು ರಾಜಕೀಯ ಲಾಭ ಹೆಣದಲ್ಲಿ ಯಾವತ್ತೂ ಮಾಡುದಿಲ್ಲ. ಇದನ್ನು ನೀವು ತಿಳ್ಕೊಳ್ಳಿ. ಪ್ರತಿಯೊಂದು ಸಂದರ್ಭದಲ್ಲಿ ಮತ್ತು ಜಾತಿಯ ವಿಷಯಗಳನ್ನು ಕೆದಕಿ ಹಾಕುವಂತದ್ದು. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಹಿಂಸಾ ಮಾರ್ಗವಾಗಿ ಹೋದದ್ದು ಯಾವುದೇ ನಿದರ್ಶನ ಇಲ್ಲ. ಅದು ಅಹಿಂಸಾ ಮಾರ್ಗವಾಗಿ ರಾಜಕೀಯವನ್ನು ಮಾಡಿದೆ. ಅದು ಪಾದಯಾತ್ರೆ ಇರ್ಬೋದು, ಯಾವುದೇ ಯಾತ್ರೆ ಇರ್ಬೋದು. ಈಗಿನ ಕಾಂಗ್ರೆಸ್ ಸ್ವಾತಂತ್ರ್ಯ ಪೂರ್ವಕ್ಕೂ ಈಗಲೂ ಅದೇ ಕಾಂಗ್ರೆಸ್. ಇವತ್ತು ಕೇವಲ ಇಂದಿರಾ ಗಾಂಧಿ ಅವರ ಹತ್ಯೆಯನ್ನು ಒಬ್ಬ ಸಿಕ್ಕ ಮಾಡಿದ ಅನ್ನೋದಕ್ಕೆ ಏಕೈಕ ಕಾರಣಕ್ಕೋಸ್ಕರ ಜನಾಂಗೀಯ ಹತ್ಯೆಯನ್ನು ಮಾಡಿದವರು ಯಾರು ನೋಡಿ. ಅಂತ ಇವತ್ತು ಇಂದಿರಾ ಗಾಂಧಿ ಅವರ ಹತ್ಯೆ, ರಾಜೀವ್ ಗಾಂಧಿ ಅವರ ಹತ್ಯೆ, ಪೈಲಟ್ ಅವರ ಹತ್ಯೆ, ರಾಜಶೇಖರ್ ರೆಡ್ಡಿ ಅವರ ಹತ್ಯೆ, ಸಂಜಯ್ ಗಾಂಧಿ ಅವರ ಕೊಲೆ ಎಲ್ಲ ನಡೆದಿರುವ ಸಂದರ್ಭದಲ್ಲಿ ವರ್ತನೆಯನ್ನು ಮಾಡಿದವರು ಯಾರು? ಇವತ್ತಿನ ದಿನದಲ್ಲಿ 50 ವರ್ಷಗಳ ಹಿಂದೆ ಹತ್ಯೆ ಆಗಿರ್ತಕ್ಕಂಥ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಹತ್ಯೆಗೆ ಪ್ರೇರಣೆ ಕೊಟ್ಟಿದ್ದರು ಯಾರು? ಜಮ್ಮು ಕಾಶ್ಮೀರದಲ್ಲಿ ಈ ದೇಶದ ವಿಭಜನೆಯನ್ನು ವಿರೋಧಿಸಿ ಕೊಲೆಯಾಗಿರ್ತಕ್ಕಂಥ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಕೊಲೆಯನ್ನು ಸಮರ್ಥನೆ ಮಾಡಿದವರು. ಈ ರೀತಿ ಪ್ರತಿಯೊಂದು ಇದರ ಬಗ್ಗೆ ಅವರಿಗೆ ಗೊತ್ತಿರೋದಿಲ್ಲ. ಶ್ಯಾಮಾ ಪ್ರಸಾದ್ ಅವರ ಮುಖರ್ಜಿ ಅವರ ಕೊಲೆ ಬಗ್ಗೆ ಗೊತ್ತಿಲ್ಲ. ಇವತ್ತಿನ ದಿನ 50 ವರ್ಷಗಳ ಹಿಂದೆ ಹತ್ಯೆ ಆಗಿರ್ತಕ್ಕಂಥ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಬಗ್ಗೆ ಗೊತ್ತಿಲ್ಲ. ಇಂದಿರಾ ಗಾಂಧಿ ಅವರ ಹತ್ಯೆಯನ್ನು ವಿರೋಧ ಮಾಡಿಕೊಂಡು ಜನಾಂಗೀಯ ಹತ್ಯೆಗಳನ್ನು ಮಾಡಿದವರು ಯಾರು? ಇದನ್ನು ನಾನು ಹೇಳುವುದಲ್ಲ, ಕೋರ್ಟ್ ಹೇಳಿದೆ. ಈ ದೇಶದ ಮಹಾನ್ ನಾಯಕ ಇದ್ದಾಗ ನೀವೆಲ್ಲ ಖುಷಿ ಪಡ್ತಿದ್ದೀರಾ? ಖಂಡಿತವಾಗಿ ನಿಮ್ಮಲ್ಲಿ ಈ ರೀತಿಯ ಸುಳ್ಳುಗಳನ್ನು ಹೇಳುವುದರ ಮುಖಾಂತರ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಥಮ ಹೇಳಿರುವಂತದ್ದು. ಹೌದು, ಅದನ್ನೇ ನಾವು ಹೇಳ್ತಾ ಇರುವಂತದ್ದು. ಒಳ್ಳೆಯ ವಿಷಯಗಳನ್ನ ನಾವು ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಆ ಕೋರ್ಟಿನ ಆದೇಶಕ್ಕೆ ಮನ್ನಣೆ ಕೊಡುವಂತಹ ಮಾನಸಿಕತೆ ಇವರಿಗಿಲ್ಲ. ನಾನು ಈ ರೀತಿ ಹೇಳ್ತಾ ಇರುವಂತಹದ್ದು, ಯಾವ ಜನಾಂಗೀಯ ಹತ್ಯೆಗಳನ್ನು ಮಾಡಿದಿರುವಂತಹ ಪಕ್ಷ 5,000ಕ್ಕೂ ಲೆಕ್ಕದಲ್ಲಿ 5,000 ಇನ್ನೂ ಜಾಸ್ತಿ ಇತ್ತು ಅಂತೇಳಿ ಆ ವರದಿಗಳು ಹೇಳ್ತದೆ. 5,000ಕ್ಕೂ ಹೆಚ್ಚಿನ ಸಿಖ್ಖರನ್ನ ನರಮೇಧ ಮಾಡಿದರು ಅಂತವರು. ನೋಡಿ, ಸ್ವಾಮಿ ಇಲ್ಲದಿದ್ರೆ ಆ ಕಾಲದಲ್ಲಿ 5,000 ಮಂದಿ ಭಯೋತ್ಪಾದಕರನ್ನು ಕೊಲೆ ಮಾಡಿರುವಂತದ್ದು ನಾನಲ್ಲ, ನಿಮ್ಮದೇ ಸರ್ಕಾರ ಮಾಡಿರುವಂತಹ ವರದಿಯಲ್ಲಿ ಇರುವಂತಹದ್ದು. ಇವತ್ತು 5,000 ಸಿಖ್ಖರನ್ನು ನೋಡಿ, ಗುಜರಾತ್ ನಲ್ಲಿ ಕೂಡ ಅಂತದೇ ದೊಡ್ಡ ದೊಡ್ಡ ಅನಾಹುತಗಳಾಗಿದೆ. ಇದ್ರೆ ಹೇಳಿ, ಯಾಕೆ ನೀವು ಹೇಳ್ತಾ ಇಲ್ವಾ ಅದನ್ನು? ಗಾಂಧಿಯ ಹತ್ಯೆ ಬಗ್ಗೆ ಸುಪ್ರೀಂ ಕೋರ್ಟ್ ಇವತ್ತು ನಿರ್ಧಾರಗಳನ್ನು, ವರ್ಡಿಟ್ಗಳನ್ನು ನೀಡಿದ ಅನಂತರವೂ ಅದನ್ನು ಧಿಕ್ಕರಿಸಿ ಹೇಳಿಕೆಯನ್ನು ನೀಡುವಂತಹ ರಾಷ್ಟ್ರೀಯ ನಾಯಕರು ಇವರಲ್ಲಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರು ಇವರಲ್ಲಿದ್ದಾರೆ. ಇವರ ಮಾತುಗಳನ್ನು ಜನ ನಂಬಬೇಕಲ್ಲ.
ನಾನು ಅದನ್ನು ಹೇಳ್ತೇನೆ. ಇವತ್ತು 5,000 ಸಿಖ್ಖರನ್ನ ನರಮೇಧ ಮಾಡಿದ್ರು, ದೆಹಲಿಯ ಬೀದಿಗಳಲ್ಲಿ ಹತ್ಯೆ ಮಾಡಿದ್ರು, ಅವರನ್ನು ಭಯೋತ್ಪಾದಕರಂತ ಹೇಳ್ತಾ ಇದ್ದಾರಲ್ಲ. ಯಾರೀ ನೀವು ಹೇಳಿದ್ದು? ನೋಡಿ, ಇಡೀ ದೇಶ ಆ ಸಂದರ್ಭದಲ್ಲಿ ದಿನಕ್ಕೆ 25-30 ಜನರನ್ನ ಪಂಜಾಬಿಗರನ್ನ ಈ ಭಿಂದ್ರನ್ವಾಲೆಯ ನೇತೃತ್ವ ತಂಡ ಕೊಲೆ ಮಾಡ್ತಾ ಇತ್ತು ಪಂಜಾಬಿನಲ್ಲಿ. ನೀವು ನೋಡ್ಬೇಕು, ನೀವು ಸರಿಯಾದ ವರದಿ ಬೆಳೆಸಿದವರು ಯಾರು ನೋಡಿ. ನೀವು ಸುಮ್ಮನೆಲ್ಲ ಹೇಳುದು ಬೇಡ. ನೀವು ಸರಿಯಾದ ವರದಿ, ಇತಿಹಾಸವನ್ನು ನಿಮ್ಗೆ ಬೆಳೆಸಿದ್ದು ಯಾರು ನೀವು ಕೇಳಿ. ಒಬ್ಬ ಸಿಖ್ ಇಂದಿರಾ ಗಾಂಧಿ ಅವರನ್ನು ಕೊಲೆ ಮಾಡಿದ್ರು ಅನ್ನೋ ಉದ್ದೇಶಕ್ಕೆ ಆ ಕೊಲೆಯಾದ ವ್ಯಕ್ತಿಯನ್ನ ಶಿಕ್ಷಿಸಬೇಕೇ ಹೊರತು ಇಡೀ ಸಿಖ್ ಸಮುದಾಯವನ್ನ ನೀವು ಪಬ್ಲಿಕ್ ಜನ ಮಾಡಿದ್ದು ನೀವು ಸರಿ ನೋಡ್ಲಿಲ್ಲ. ಜನ ಮಾಡಿದ್ದನ್ನು ಅಟ್ಯಾಚ್ಮೆಂಟ್ ಇತ್ತು ಇಂದಿರಾ ಗಾಂಧಿಗೂ ಜನರಿಗೂ ಅಂತ ಒಂದು ಸುಳ್ಳು ಹೇಳಿ ಜನ ಮಾಡಿದ್ರು. ಮತ್ತೆ ನಾವು ಎಲ್ಲಿ ವಿದೇಶದಲ್ಲಿ ಕೂಡ ಸಿಖ್ಖರಿಗೆ ಅನ್ಯಾಯ ಆಗಿದೆ ಅಂತ ಸಂದರ್ಭದಲ್ಲಿ ಅಷ್ಟೊಂದು ಜನ ಇಡೀ ಪ್ರಪಂಚದಲ್ಲಿ ಇಂದಿರಾ ಗಾಂಧಿ ಒಪ್ಪಿಕೊಂಡಿದ್ರು. ಇವರು ನೀವು ಮಾತ್ರ ಒಪ್ಪಲಿಕ್ಕೆ ತಯಾರಿಲ್ಲ. ಒಳ್ಳೆ ವಿದೂಷಕನ ಪಾತ್ರವನ್ನು ನೀವು ವಹಿಸ್ತಾ ಇದ್ದೀರಿ. ನಾವು ವಿದೂಷಕಲ್ಲ, ನೀವು ಶಕುನಿಯ ಪಾತ್ರವನ್ನು ವಹಿಸ್ಕೊಳ್ಳಿ. ಖಂಡಿತವಾಗಿಯೂ ಖಂಡಿತವಾಗಿಯೂ ನಾವು ಒಪ್ಕೊಳ್ಳಿಕ್ಕೆ ರೆಡಿ ಇದ್ದೀವಿ. ಈಗಾಗಲೇ ಗಮನಿಸಬಹುದು, ಬಹಳಷ್ಟು ವಿಚಾರಗಳು, ವಿವಾದಗಳು, ಬಹಳಷ್ಟು ರಾಷ್ಟ್ರೀಯ ಮಟ್ಟದಲ್ಲಿ ಒಂದಷ್ಟು ಹೇಳಿಕೆಗಳಾಗಿರ್ಬೋದು, ಅಂಕಿಅಂಶಗಳಾಗಿರ್ಬೋದು, ಅದರ ಮಾಹಿತಿಗಳಾಗಿರ್ಬೋದು, ಬಹಳಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ವಿವಾದದ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ಹಂಚಿಕೊಳ್ತೀನಿ. ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ಬಹಳಷ್ಟು ವಿಚಾರಗಳನ್ನು ಬಗ್ಗೆ ಮಾತಾಡ್ತಿದ್ವಿ. ಯಾವ ರಾಷ್ಟ್ರೀಯ ಮಟ್ಟದಲ್ಲಿ ವಿವಾದ ಹೇಳಿಕೆಗಳನ್ನು ನೀಡಲಿಕ್ಕೆ ಶುರು ಮಾಡಿದ್ರು, ಆ ಸಂದರ್ಭದಲ್ಲಿ ಒಂದು ತಳಮಟ್ಟದ ರಾಜಕೀಯ ವ್ಯವಸ್ಥೆಗಳಲ್ಲೂ ಕೂಡ ಇಂಥ ವಿವಾದದ ಹೇಳಿಕೆಗಳು ಹುಟ್ಟ ಹಾಕ್ತಾ ಇದ್ದಾರೆ. ಇತರ ರಾಜಕೀಯ ವ್ಯಕ್ತಿಗಳು ಈಗ ಬಳಸ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಸಮಂಜಸ, ಮತ್ತೆ ವಿವಾದಗಳನ್ನು ಹುಟ್ಟು ಹಾಕೋದ್ರಿಂದ ಲಾಭ ಆಗತ್ತೆ ಅನ್ನುವಂಥ ದೃಷ್ಟಿ ಏನಾದರೂ ಇದ್ರೆ ಅದನ್ನು ಇದೀಗ ಬದಿಗೊತ್ತುವಂತ ವ್ಯವಸ್ಥೆಗಳು ಆಗ್ಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಪ್ರಜ್ಞಾವಂತ ನಾಗರಿಕರು ಅಂತ ಪ್ರತಿ ಬಾರಿಯೂ ಕೂಡ ಒತ್ತಿ ಹೇಳುತ್ತಾ ಇರುವಂತ ಪ್ರತಿಯೊಬ್ಬರು ಕೂಡ ಪ್ರಜ್ಞಾವಂತ ನಾಗರಿಕರಲ್ಲೂ ಇಂಥ ಹೇಳಿಕೆಗಳನ್ನು ನೀಡೋದ್ರಿಂದ ಎಷ್ಟರ ಮಟ್ಟಿಗೆ ಒಂದು ಸಮಂಜಸ, ಅಥವಾ ಅವರು ಕೂಡ ಇದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇರ್ತಾರೆ. ಪ್ರತಿ ಕೂಡ ಸಾರ್ವಜನಿಕ ವಲಯದಲ್ಲಾಗಿರ್ಬೋದು, ಕುಟುಂಬ ವರ್ಗದಲ್ಲಾಗಿರ್ಬೋದು, ಇದರ ವಿವಾದದ ಒಂದು ಹೇಳಿಕೆಯ ಬಗ್ಗೆ ಅಸಭ್ಯವಾಗಿ ಹೇಳುವಂತದ್ದಾಗಿರ್ಬೋದು, ಇದರ ಬಗ್ಗೆ ಬಹಳಷ್ಟು ಚರ್ಚೆಯು ಕೂಡ ನಡೆಯುತ್ತದೆ. ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ತಿಳುವಳಿಕೆ ಈಗಿನ ಸಾರ್ವಜನಿಕರಿಗೂ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಇಂಥ ಹೇಳಿಕೆಗಳನ್ನು ಹೇಳುವಂಥದ್ದು ಸರಿ ಆದ್ರೆ ಒಂದು ಕಡೆಯಲ್ಲಿ ವೈರಲ್ ಆಗತ್ತೆ, ಮಾಧ್ಯಮದಲ್ಲಿ ಬಹಳಷ್ಟು ಪ್ರಚಾರ ಗಿಟ್ಟಿಸ್ಕೋಬಹುದು. ಆದ್ರೆ ಇದರಿಂದ ಕಡೆ ಡೆಡ್ ಎಂಡ್ ಆಗಿ ಏನ್ ಫಲಿತಾಂಶ ಸಿಗುತ್ತೆ ಅನ್ನುವಂಥದ್ದು ಕೂಡ ಗಮನಿಸಬೇಕು. ಇದ್ರ ಬಗ್ಗೆ ವಿಚಾರಗಳನ್ನು ಮುಂದಿಡ್ತೇನೆ. ಈಗಾಗಲೇ ಗಮನಿಸಬಹುದು, ಹೇಳಿಕೆಗಳನ್ನು ಹೇಳಬಹುದು ಅಥವಾ ವಿವಾದಗಳನ್ನು ಹುಟ್ಟಿ ಹಾಕಬಹುದು. ಆದ್ರೆ ಡೆಡ್ ಎಂಡ್ ಆಗಿ ಏನ್ ಸಿಗುತ್ತೆ, ಇದ್ರ ಲಾಭ ಏನಾಗುತ್ತೆ, ಯಾರಿಗೆ ಲಾಭ ಆಗುತ್ತೆ ಅನ್ನುವಂಥದ್ದು. ಒಟ್ಟು ಸಮಾಜಮುಖಿ ಚಿಂತನೆಗಳು ಯಾವ ವ್ಯಕ್ತಿಯಲ್ಲಿದೆ, ಖಂಡಿತವಾಗಿಯೂ ಯಾವುದೇ ಕಾರಣಕ್ಕೋಸ್ಕರ ಮತೀಯ ಭಾವನೆಯನ್ನು ಕೆಣಕುವಂತಹ ಅಥವಾ ಕೆರಳಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡೋದಿಲ್ಲ. ಇವತ್ತು ಜಗದೀಶಣ್ಣವರು ಏನು ಹೇಳಿಕೊರು, ಅವರು ಹಿಂದೂ ಸಂಘಟನೆಗೆ ಸೇರಿದವರು, ಅದರಿಂದ ಹಿಂದೂ ಸಂಘಟನೆ ಕಾರ್ಯಕರ್ತರಲ್ಲಿ ಅವರ ಆಕ್ರೋಶವನ್ನು ವ್ಯಕ್ತ ಮಾಡಿದ್ದಾರೆ. ಆದ್ರೆ ಇವತ್ತು ಸಾರ್ವಜನಿಕವಾಗಿ ಜವಾಬ್ದಾರಿ ಸ್ಥಾನದಲ್ಲಿ ಇರುವಂತಹ ಜನಪ್ರತಿನಿಧಿಗಳು ತಮ್ಮ ಪ್ರತಿಯೊಂದು ಮಾತುಗಳನ್ನು ಸಹ ಅಳೆದು ತೂಗಿ ನೀಡಬೇಕಾಗ್ತದೆ. ಇವತ್ತು ಇನ್ನೊಂದು ಸಂಘಟನೆಯನ್ನ ಟೀಕಿಸುವ ಭರದಲ್ಲಿ ತಾನು ಏನು ಮಾಡ್ತಾ ಇದ್ದೇನೆ, ಯಾವ ರೀತಿಯಲ್ಲಿ ಜನತೆಯ ಭಾವನೆಯನ್ನು ಕೆರಳಿಸ್ತೀನಿ ಅನ್ನುವಂಥ ಆ ಒಂದು ಪ್ರಜ್ಞಾವಂತಿಕೆ ಅವರಲ್ಲಿ ಇರಬೇಕು. ತಾನು ಅಭಿವೃದ್ಧಿಯ ಬಗ್ಗೆ ಹೇಳಬೇಕಾದದ್ದು, ಯಾವಾಗ ಅಭಿವೃದ್ಧಿಯಲ್ಲಿ ಶೂನ್ಯತೆಯನ್ನು ಕಂಡಿತೋ ಈ ರೀತಿಯಲ್ಲಿ ವಿರೋಧಿಯನ್ನು ಟೀಕಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ರು. ನಾನು ಒಂದು ಸಣ್ಣ ವಿಷಯವನ್ನು ನೆನಪಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಮೊನ್ನೆ ನರೇಂದ್ರ ಮೋದಿಯವರು ಕರ್ನಾಟಕದಲ್ಲಿ ಬರಬೇಕಾದ್ರೆ ಇವರು ಬಂದಿರುವಂಥದ್ದು ಪರಿವರ್ತನಾ ಯಾತ್ರೆಯ ಸಮಾರೋಪದ ಭಾಷಣಕ್ಕೆ, ಅಂದ್ರೆ ಇಲ್ಲಿಯ ಆಡಳಿತವನ್ನು ಟೀಕಿಸುವುದಕ್ಕೆ ಅವರು ಬಂದಿರುವಂತಹದ್ದು. ಆದರೆ ಅವರು ಟೀಕಿಸುವ ಮೊದಲು ಅವರು ತನ್ನ ಕೇಂದ್ರ ಸರ್ಕಾರದ ಪ್ರತಿಯೊಂದು ಸಾಧನೆಗಳನ್ನು ರೈತರಿಗೆ, ಕೃಷಿ ಕಾರ್ಮಿಕರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ, ಶೋಷಿತರಿಗೆ, ಯುವಕರಿಗೆ, ಮಹಿಳೆಯರಿಗೆ ನೀಡುವಂಥ ಯೋಜನೆಗಳನ್ನು ಅವರು ಜನತೆಗೆ ಮುಂದೆ ಇಟ್ಟರು. ಆ ನಂತರ ಟೀಕಿಸುವ ಕೆಲಸ ಕಾರ್ಯಗಳನ್ನು ಮಾಡಿದರು. ಆದರೆ ಇವತ್ತು ಪ್ರತಿಭಾ ಕುಳಾಯಿ ಅವರು ತನ್ನ ಸಾಧನೆಯನ್ನು ಹೇಳಬೇಕಾದಂತಹ ಸಭೆಯಲ್ಲಿ ತನ್ನ ಸಾಧನೆಯ ಬಗ್ಗೆ ಒಂದು ಚಕಾರ ಶಬ್ದವನ್ನು ಎತ್ತದೆ. ಯಾಕಂದರೆ ಸಹಜವಾಗಿ ಅಲ್ಲಿ ಶೂನ್ಯತೆ ಇತ್ತು. ಆದ್ರಿಂದ ವಿರೋಧಗಳನ್ನು ನಿಮಗೆ ಟೀಕಿಸುವಂಥದ್ದೇ ಚಾಳಿ ಅಂತೇಳಿ ಟೀಕಿಸಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಟೀಕಿಸುವ ಸಂದರ್ಭದಲ್ಲಿ ಮತೀಯ ಭಾವನೆಯನ್ನು ಕೆರಳಿಸುವಂತಹದ್ದು, ಸುಳ್ಳು ಮಾಹಿತಿಗಳನ್ನು ಜನತೆಯ ಮುಂದಿಡುವಂತಹದ್ದು ಮಾಡಿ. ಯಾಕಂದ್ರೆ ಈ ಹಿಂದೆ ನೀವು ಸಾಕಷ್ಟು ಅಂಥದ್ದನ್ನು ಮಾಡಿರಬಹುದು. ಆದರೆ ಇವತ್ತು
ಅಡ್ವಾನ್ಸ್ಡ್ ಟೆಕ್ನಾಲಜಿಯ ಮುಖಾಂತರ, ಸಾಮಾಜಿಕ ಜಾಲತಾಣಗಳ ಮುಖಾಂತರ, ಮಾಧ್ಯಮದ ಮುಖಾಂತರ ಇವತ್ತು ದಿನನಿತ್ಯದ ಹೋಗುಗಳ ಬಗ್ಗೆ ಸಂಪೂರ್ಣ ಅರಿವು ಇವತ್ತು ಮತದಾರರಿಗೆ ಇದೆ. ಆದ್ರಿಂದ ನೀವು ಈ ರೀತಿಯ ಒಳ್ಳು ಸವಾಲುಗಳನ್ನು ಹಾಕುವಂಥದ್ದಿರ್ಬೋದು, ಮತೀಯ ಭಾವನೆಯನ್ನು ಕೆರಳಿಸುವಂಥದ್ದಿರ್ಬೋದು, ರಾಜಕೀಯ ಲಾಭಗಳನ್ನು ಪಡೆಯುವಂಥ ಹುನ್ನಾರಗಳನ್ನು ಇರ್ಬೋದು, ಇವನ್ನು ನೀವು ನಿಲ್ಲಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ನೀವು ವಿರೋಧ ಪಕ್ಷಕ್ಕೂ ನಾಲಾಯಕು ಅನ್ನೋ ಭಾವನೆ ಈ ದೇಶದ ಮತದಾರರಲ್ಲಿ ಬಂದಿತು ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನೀಡಿ. ಕಾರ್ಕಳ ಭಾಗದಲ್ಲಿ ಬಿಜೆಪಿಯೇ ಅದರಲ್ಲಿ ಗೆದ್ದಿರುವಂತದ್ದು, ಅಲ್ಲಿಯ ಅಭ್ಯರ್ಥಿಯು ಕೂಡ ಬಿಜೆಪಿ ನಾಯಕರಾಗಿರುವಂತದ್ದು. ಇಲ್ಲಿ ಇವರನ್ನು ಎದುರಿಸಲಿಕ್ಕೆ ಇಂತ ಒಂದು ಹೇಳಿಕೆಯನ್ನು ಹೇಳಿರಬಹುದು, ಅಥವಾ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ದೇಶದಾದ್ಯಂತ ಇವತ್ತು ಮಾಡಿರುವಂತದ್ದು ಮತೀಯ ಭಾವನೆಯನ್ನು ಕೆರಳಿಸಿ ಇವತ್ತು ಪ್ರಾರಂಭದಲ್ಲಿ ಕೂಡ ಇವರು ಹೇಳಿದ್ರು, ಕ್ರಿಶ್ಚಿಯನ್ರು, ಮುಸ್ಲಿಮರು, ಮತ್ತೆ ಹಿಂದೂಗಳು, ಜೈನರು, ಈ ರೀತಿ ನಾವು ಎಲ್ಲಿಯೂ ಅದೇ ರೀತಿ ಡಿವೈಡ್ ಮಾಡೋದಿಲ್ಲ, ನಾವು ಭಾರತೀಯರು ಅಥವಾ ಹಿಂದೂಗಳು ಅನ್ನುವಂತ ಒಂದೇ ಮಾತುಗಳನ್ನು ಹೇಳ್ತಾರೆ. ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು, ಹಿಂದೂಸ್ತಾನದಲ್ಲಿ ಯಾರು ವಾಸ ಆಗ್ತಾರೆ, ಹಿಂದುತ್ವ ಅನ್ನುವಂಥದ್ದು ಯಾವುದೇ ಜಾತಿ ಸೂಚಕ ಅಲ್ಲ, ಅದು ಈ ದೇಶದಲ್ಲಿ ವಾಸವಾಗಿರುವಂಥ ಪ್ರತಿಯೊಬ್ಬ ಹಿಂದುವಿಗೆ ಸಂಬಂಧಪಟ್ಟಿರುವಂತಹದ್ದು. ಇವತ್ತು ಮುಸಲ್ಮಾನ ಕವಿಯರು ಹೇಳಬೇಕಾದ್ರೆ ಸಾರೇ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹೈ ಹಮಾರಾ ಅಂತ ಹೇಳಬೇಕಾದ್ರೆ ಅವರ ಕಣ್ಣು ಮುಂದೆ ಒಂದು ನಿರ್ದಿಷ್ಟವಾಗಿರತಕ್ಕಂಥ ಮತ ಅಥವಾ ಸಮುದಾಯ ಇರಲಿಲ್ಲ. ಆದ್ರಿಂದ ವಿಶಾಲ ದೃಷ್ಟಿಯಿಂದ ನೀವು ರಾಜಕೀಯ ಲಾಭಕ್ಕೋಸ್ಕರ ಇದನ್ನು ಸಂಕುಚಿತ ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಡಿ. ಇವತ್ತು ರಾಜ್ಯದಲ್ಲಿ ನೀವು ಮಾಡ್ತಾ ಇರುವಂತಹದ್ದೇ ಇಷ್ಟುವರೆಗೆ 7 ದಶಕಗಳಿಂದ ನಿಮ್ಮಿಂದಲೇ ಇವತ್ತು ಚಾಲನೆಯಲ್ಲೂ ತ್ರಿಭಾಷಾ ಸೂತ್ರಗಳ ಬಗ್ಗೆ ನೀವು ಆ ಒಂದು ವಿಭಜನೆಯ ಮಾತುಗಳನ್ನು ಆಡುವುದರ ಮುಖಾಂತರ, ಲಿಂಗಾಯತ ವೀರಶೈವದ ಮುಖಾಂತರ ವಿಭಜನೆಯ ಮಾತುಗಳನ್ನು ಆಡುವುದರ ಮುಖಾಂತರ, ಭಾಷೆಯ ಹೆಸರಲ್ಲಿ ಜನರನ್ನು ವಿಭಜಿಸುವುದರ ಮುಖಾಂತರ, ನೀರಿನ ವಿಷಯದಲ್ಲಿ ಜನತೆಯನ್ನು ವಿಭಜಿಸುವುದರ ಮುಖಾಂತರ, ರಾಷ್ಟ್ರ ಧ್ವಜದ ಹೆಸರಲ್ಲಿ ಜನತೆಯನ್ನು ವಿಭಜಿಸುವುದರ ಮುಖಾಂತರ ರಾಜಕೀಯ ಲಾಭವನ್ನು ಪಡೆಯುವಂತ ಏನು ನಿಮ್ಮ ಹುನ್ನಾರ ಇದೆ, ಇದು ನೀವು ತತ್ಕಾಲಿಕವಾಗಿರ್ತಕ್ಕಂಥ ಏನು ಲಾಭವನ್ನು ಪಡ್ಕೊಳ್ಬಹುದು, ಆದರೆ ದೀರ್ಘಕಾಲೀನ ಇದರಲ್ಲಿ ಜನತೆ ಇದರನ್ನು ಅರಿವಿದೆ, ಅವರು ಇದಕ್ಕೆ ತಕ್ಕ ಉತ್ತರವನ್ನು ಮುಂದಿನ ದಿನಗಳಲ್ಲಿ ನೀಡ್ತಾ ಇದ್ದಾರೆ. ಗಣೇಶ್ ಅವರೇ, ಈಗಾಗಲೇ ನೀವು ಗಮನಿಸಬಹುದು, ಕಾರ್ಕಳದಲ್ಲಿ ಖಾತೆ ತೆರೆದಿಲ್ಲ, ಕಾಂಗ್ರೆಸ್ ಅಲ್ಲಿ ಒಂದು ಅಧಿಕಾರದಲ್ಲಿ ಇಲ್ಲ ಅನ್ನುವಂಥದ್ದು. ಆ ದೃಷ್ಟಿಯಿಂದ ಇಂತ ಒಂದು ಪ್ರತಿಭಾ ಕುಳಾಯಿ ಅವರ ಮಾಜಿ ಮುಖ್ಯಮಂತ್ರಿಗಳ ಕ್ಷೇತ್ರ ಯಾಕೋಸ್ಕರ ಅಲ್ಲಿ ಮತ್ತೊಮ್ಮೆ ಅಧಿಕಾರ ಹಿಡಿಬೇಕು ಅನ್ನುವಂತ ಹೇಳಿಕೆಯ ಯಾಕೋಸ್ಕರ ಇಂತ ಹೇಳಿಕೆ? ನಾನು ಇವರೇ ನಮ್ಮ ಮಿತ್ರ ಹೇಳಿದ್ರು, ಕಾಂಗ್ರೆಸ್ನವರು ಏನು ಮಾಡಲಿಲ್ಲ ಅಂತ. ಸಾಕಷ್ಟು ಮಾಡಿದಾರೆ ಅಣ್ಣ, ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ನಾನು ಹೇಳಿಲ್ಲ, ಏನು ಮಾಡಲಿಲ್ಲ ನಾನು ಹೇಳಲಿಲ್ಲ. ನಮ್ಮ ಮಿತ್ರರು ಈಗಲೇ ಹೇಳಿದ್ದಾರೆ, ಇವತ್ತು ಇಡೀ ಮಾಧ್ಯಮದಲ್ಲಿ ಎಲ್ಲ ದೇಶದ ಜನ ನೋಡ್ತಾರೆ, ಇದನ್ನ ನರೇಂದ್ರ ಮೋದಿ ಬಂದ ನಂತರ ಮಾಡಿದ್ದಲ್ಲ, ಇಡೀ ದೇಶದ ಜನರಿಗೆ ಮನಮೋಹನ್ ಸಿಂಗ್ ಸರ್ಕಾರ ಮುಕ್ತಾಯವಾಗೋದಕ್ಕೆ ಮುಂಚೆ ನಾವು ಇದನ್ನು ಮುಟ್ಟಿಸಿದ್ದೇವೆ. ಪ್ರತಿ ವ್ಯಕ್ತಿಗೂ ಈ ದೇಶದ ಸಂಸ್ಕೃತಿ ಮತ್ತು ಸಿದ್ಧಾಂತ ಏನು ನಡೀತದೆ, ಏನಾಗ್ತದೆ ಎಂಬುದು ಜನರಿಗೆ ಮುಟ್ಟಬೇಕು, ಅದನ್ನು ನಾವು ಮಾಡಿ ಇಟ್ಟಿದ್ದೇವೆ. ನೀವು ಒಂದು ತಿಳ್ಕೊಳ್ಬೇಕು, ಏನು ಕಾರ್ಕಳದಲ್ಲಿ ಪ್ರತಿಭಾ ಕುಳಾಯಿ ಅವರು ಹೇಳಿದ್ದಾರೆ ಅಂತ. ನಾನು ನಿಮ್ಗೆ ಹೇಳ್ತೇನೆ, ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 7 ಸೀಟನ್ನ ಕಳ್ಕೊಂಡವರು, 1 ಸೀಟ್ ಮಾತ್ರ ನಿಮ್ಮ ಹತ್ರ ಇದೆ. ಅದನ್ನು ಉಳಿಸಿಕೊಳ್ಳುವುದನ್ನು ಏನಾದ್ರೂ ಪ್ರಯತ್ನ ಮಾಡ್ಲಿಕ್ಕೆ 8ರಲ್ಲಿ ಇನ್ನು 8 ಅವಶ್ಯಕತೆ ಇಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತಾ ನಿಮ್ಗೆ 7ಕ್ಕೆ 7 ಮತ್ತೆ ಗಳಿಸಿ ಅನ್ನುವಂತ ಚಾಲೆಂಜ್ ಅನ್ನು ನಾನು ಕೊಡ್ಲಿಲ್ಲ. ಆದ್ರಿಂದ ನಿಮ್ಮ ವ್ಯಾಪ್ತಿ ಏನಿದೆ ಅದನ್ನು ಮೀರಿಕೊಂಡು ಬರುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಡಿ. ಇವತ್ತು 3 ಜನ ಸಚಿವರುಗಳು ಈ ಜಿಲ್ಲೆಯಲ್ಲಿ ಇದ್ರು, 7 ಜನ ಶಾಸಕರು ಈ ಜಿಲ್ಲೆಯಲ್ಲಿ ಇದ್ರು, 2 ಜನ ವಿಧಾನ ಪರಿಷತ್ ಸದಸ್ಯರಿದ್ರು. ಏನು ಮಾಡಿದ್ದೀರಾ ಮಂಗಳೂರು ನಗರದ 18 ಕಾಂಕ್ರೀಟ್ ರಸ್ತೆಗಳಿಗೆ ಚರಂಡಿ ಮಾಡುವಂತಹ ಯೋಗ್ಯತೆ ಇಲ್ಲ. ಆ 32 ಲಕ್ಷಗಳಲ್ಲಿ ನೀವು ಕೋರ್ಟ್ ಕಟ್ಟಡ ಆದ್ರೆ ಅದಕ್ಕೆ ರಸ್ತೆ ಮಾಡುವಂತಹ ಯೋಗ್ಯತೆ ನಿಮಗೆ 4 ವರ್ಷದಲ್ಲಿ ಇಲ್ಲ. ಇವತ್ತು ಎಡಿಬಿಯಲ್ಲಿ 240 ಕೋಟಿಗಳು ಯುಜಿಡಿಗೋಸ್ಕರ ಆದ್ರೂ ಸಹ ಇವತ್ತು ನಗರದ ತೋಡುಗಳಲ್ಲಿ ಚರಂಡಿ ನೀರು ಹರಿತದಲ್ಲ, ಅದಕ್ಕೆ ಯಾರು ಹೊಣೆ ಅಂತ ಹೇಳುವಂತದ್ದು. ಅಭಿವೃದ್ಧಿಯ ಬಗ್ಗೆ ನೀವು ಏನು ಮಾಡಿದ್ದೀರಾ ಅನ್ನುವಂತದ್ದು ನಗರದ ಜನತೆ. ನೀವು ರಾಜ್ಯದ ಬಗ್ಗೆ ಮಾತಾಡ್ಬೇಕಾದ್ರೆ ಮಂಗಳೂರಿನ ಬಗ್ಗೆ ಒಂದು ಸ್ವಲ್ಪ ಕಣ್ಣು ಹಾರಿಸಿ. ಇವತ್ತು ಎಲ್ಲೆಷ್ಟು ರಸ್ತೆಗಳು ಸರಿಯಾಗಿದೆ, ಇವತ್ತಿಗೂ ಕೂಡ 4.5 ವರ್ಷಗಳ ನಂತರ ಕೂಡ ಇವತ್ತು ಕುದೋಳಿ ರಸ್ತೆಗೆ ಕಾಂಕ್ರೀಟ್ ಮಾಡಲಿಕ್ಕೆ ನಿಮ್ಗೆ ಆಗಿಲ್ಲ. ಆದ್ರಿಂದ ಮುಂದಿನ ದಿನಗಳಲ್ಲೂ ಸಹ ಕೇವಲ ತೆರಿಗೆಯನ್ನು ಹೆಚ್ಚಳ ಮಾಡುವುದರ ಹೊರತುಪಡಿಸಿ ಸ್ವಚ್ಛತೆಯನ್ನು ಸಂಪೂರ್ಣವಾಗಿ ಸ್ವಚ್ಛತೆಯ ಬಗ್ಗೆ ಏನಿದೆ, ಇವತ್ತು ಸ್ವಚ್ಛತೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿರುವಂತದ್ದು. ಇವತ್ತು ಸ್ವಚ್ಛತೆಯ ಹೆಸರಿನಲ್ಲಿ ಕೋಟಿ ಹಣವನ್ನ ಆ ಆಂಟನಿ ವೇಸ್ಟ್ ಯಾವ ರೀತಿಯ ಹೊಂದಾಣಿಕೆ ಲೋಬೋ ಮತ್ತು ಆಂಟನಿ ನಾನು ಅದನ್ನೇ ಹೇಳ್ತಾ ಇರುವಂತದ್ದು.
ಲೋಬೋ ಮತ್ತೆ ಆಂಟನಿ ಅವರಿಗೆ ಏನು ಹೊಂದಾಣಿಕೆ ಇದೆ ಗೊತ್ತಿಲ್ಲ. ಸ್ವಚ್ಛತೆ ಆಗ್ತಾ ಇಲ್ಲ, ಅವರಿಗೆ ಕೊಟ್ಟಿರುವಂತಹ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಗಣೇಶ್ ಅವರು, ಈಗಾಗಲೇ ನೀವು ಗಮನಿಸುವುದು ಕಾರ್ಕಳದ ವಿಚಾರದಲ್ಲಿ ನಾನು ಮಾತಾಡಿದೆ. ಕಾರ್ಕಳದಲ್ಲಿ ಹೇಳಿಕೆಯನ್ನು ನೀಡಿರುವಂತದ್ದು ನನಗೆ ಸ್ಪಷ್ಟವಾಗಿ ಹೇಳಿಕೆಯನ್ನು ನೀಡಿ, ಯಾಕಂದ್ರೆ ಕಾರ್ಕಳದಲ್ಲಿ ಅಂತ ಹೇಳಿಕೆಯನ್ನು ನೀಡಿರುವುದಕ್ಕೆ ಏನ್ ಕಾರಣ ಏನು? ನೋಡಿ, ಪ್ರತಿಭಾ ಕುಳಾಯಿ ಅವರು ಈ ರಾಜ್ಯದ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಅವರು ಕಾರ್ಕಳದಲ್ಲಿಯೂ ಹೇಳ್ಬೋದು, ಬೈಂದೂರಲ್ಲಿ ಹೇಳ್ಬೋದು, ಅಲ್ಲ ದಾವಣಗೆರೆಯಲ್ಲಿ ಮಾತ್ರ ಬಿಜೆಪಿ ಮಾತ್ರ ಅಧಿಕಾರ ಪಡೆಯುವಂತದ್ದು, ಅಲ್ಲಿ ಅಧಿಕಾರ ಪಡೆಯಲಿಕ್ಕೆ ಇಂತ ಗಿಮಿಕ್ ಮಾಡ್ತಾ ಅಧಿಕಾರ ಪಡೆಯಲಿಕ್ಕೆ ಮಾತ್ರ. ಅದನ್ನು ಯಾವ ರೀತಿ ಪಡ್ಕೊಳ್ಬೇಕು ಎಂಬುದನ್ನು ಜನಸೇವೆ ಮಾಡ್ಲಿಕ್ಕೆ ಅಲ್ಲ, ಅದು ಜನಸೇವೆ ಮಾಡಿ ಬಂದ ನಿಮ್ಮ ಒಂದು ನಿಮಿಷ. ಇವಾಗ ನಮ್ಮ ನಾಯಕರಿಗೆ ಹೇಳಿದ್ರು ನರೇಂದ್ರ ಮೋದಿ ಅವರು ಇಲ್ಲಿಗೆ ಬಂದದ್ದು ಕಾಂಗ್ರೆಸ್ ಅನ್ನ ಟೀಕಿಸಲಿಕ್ಕೆ ಅಂತ. ಅವಾಗ ನೋಡಿ, ಕಾಂಗ್ರೆಸ್ ಅನ್ನ ಟೀಕಿಸಿದಲ್ಲ, ಪರಿವರ್ತನಾ ಯಾತ್ರೆಯ ಸಮಾರೋಪ ನೋಡಿ ಈ ರೀತಿಯ ಭಾವನೆಗಳನ್ನ ಕೆರಳಿಸುವುದು. ತಾನು ಕನ್ನಡಿಗ ಅಂತೇಳಿ ನೆನಪು ಬಂದ್ರೆ ಈ ಸಂದರ್ಭದಲ್ಲಿ 4 ವರ್ಷಗಳಲ್ಲಿ ಅಹಿಂದ ಹೇಳಿರುವ ವ್ಯಕ್ತಿ ಇವತ್ತು ಹಿಂದೂ ಅಂತೇಳಿ ಇವತ್ತು ಹೇಳ್ತಾ ಇದ್ದಾರೆ. ಈ ರೀತಿ ಯಾವ ರೀತಿಯ ಮತೀಯ ಭಾವನೆಯನ್ನು ಕೆರಳಿಸುವಂತ ಕೆಲಸ ಕಾರ್ಯಗಳು. ಯಾಕಂತ ಹೇಳಿದ್ರೆ ಇವತ್ತು ಸಾಧನೆಯ ಹೆಸರಿನಲ್ಲಿ ಸಾಧನಾ ಸಮಾವೇಶ ಮಾಡಬೇಕಾದ್ರೆ ಒಂದು ಸಾಧನೆ ಇಡೀ ರಾಜ್ಯದ ವಿಷಯ ಬಿಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನ್ ಮಾಡಿದ್ರೆ ಒಂದೇ ಒಂದು ಸಾಧನೆ ಹೇಳಲಿಕ್ಕೆ ನಿಮ್ಗೆ ಆಗ್ತಾ ಇಲ್ಲ. ನೋಡಿ, ನರೇಂದ್ರ ಮೋದಿ ಅವರಿಂದಾಗಿ ಇವತ್ತು ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಇಡೀ ವಿಶ್ವಕ್ಕೆ ಮುಟ್ಟಿದ್ದಾರೆ. ಒಂದು ವಿಷಯ ತಿಳ್ಕೊಳ್ಳಿ, ನರೇಂದ್ರ ಮೋದಿ ಅವರು ಇದರ ಪರಿಣಾಮವಾಗಿ ರಾಜ್ಯದಲ್ಲೆಲ್ಲ ವಿಶ್ವಕ್ಕೆ ಸಿದ್ದರಾಮಯ್ಯ ಅವರು ಮುಟ್ಟಿದ್ದಾರೆ. ಅವರ ಅಭಿವೃದ್ಧಿ ಏನಂತ ಹೇಳಿ ಅವರೇ ಹೇಳಿದ್ದಾರೆ. ಆದ್ದರಿಂದ ಮತ್ತೆ ನಾವು ಹೇಳಿದ್ವಿ, ಕಾರ್ಕಳದಲ್ಲಿ ಎಲ್ಲ ಎಲ್ಲಿ ಕೂಡ ಪ್ರತಿಭಾ ಕುಳಾಯಿ ಅವರು ಮಾತಾಡಬಹುದು, ಅವರು ರಾಜ್ಯದ ಒಬ್ಬರು ಪ್ರಧಾನ ಕಾರ್ಯದರ್ಶಿ ಆಗಿ. ಆದ್ದರಿಂದ ನಾವು ಭಾಷೆ ಭಾವನೆಯನ್ನು ಕೆದಗಿದ್ರಿ. ಈ ರಾಜ್ಯದಲ್ಲಿ ಅಧಿಕಾರ ಪಡೆಯುವುದಕ್ಕಾಗಿ ಮೇಲ್ವರ್ಗದ ವ್ಯಕ್ತಿಗಳಿರ್ತಾರೆ, ಜೈಲಿಗೆ ಮತ್ತು ಸಂಘ ಪರಿವಾರಕ್ಕೆ ಈ ಹಿಂದುಳಿದ ವರ್ಗದ ಇತರ ವರ್ಗದ ಜನರನ್ನ ಉಪಯೋಗಿಸಿ ಅದರಲ್ಲಿ ನೇತೃತ್ವವನ್ನು ಪಡ್ಕೊಂಡು ರಾಜಕೀಯ ನೇತೃತ್ವವನ್ನು ಇವರು ನೋಡ್ಕೊಳ್ತಾರೆ, ಇವರು ಜೈಲಿಗೆ ಹೋಗ್ತಾರೆ. ನೋಡಿ, ಇಲ್ಲಿ ಕೋಮುಗಲಭೆ ಆಗ್ತದೆ ಅಂತೇಳಿ ಈ ರೀತಿಯ ಭಾವನೆ ಮಾಧ್ಯಮದಲ್ಲಿ ಯುಟಿ ಖಾದರ್ ಹೇಳುದು ಬೇಡ, ಸಂಸದರು ಹೇಳಿದ್ದಾರೆ, ನಮ್ಮ ಪ್ರತಾಪ್ ಸಿಂಹ ಅವರು ಹೇಳಿದ್ದಾರೆ. ನೋಡಿ, ನೀವು ಏನು ಕೋಮುಗಲಭೆ ಮಾಡದೆ ಏನು ರಾಜಕೀಯ ಮಾಡ್ತೀರಿ ಅಂತ ಹೇಳಿ ಹೇಳಿದಂತೆ ಅವರ ಟಿವಿ ವೈರಲ್ ಆದದ್ದು ಇಡೀ ರಾಜ್ಯಕ್ಕೆಲ್ಲ ಇಡೀ ದೇಶಕ್ಕೆ ಗೊತ್ತುಂಟು. ಒಬ್ಬ ಜವಾಬ್ದಾರಿಯುತ ಸಚಿವರು ಇವತ್ತು ಅವರ ಕ್ಷೇತ್ರಕ್ಕೆ ಅಥವಾ ಅವರ ಜಿಲ್ಲೆಗೆ ಪ್ರಧಾನಮಂತ್ರಿ ರಾಹುಲ್ ಅವರು ಬರ್ಬಾರ್ದು. ಒಬ್ಬ ನಿಮ್ಮ ಅನಂತ್ ಕುಮಾರ್ ಹೆಗಡೆ ದಲಿತರನ್ನ ಈ ದೇಶದ ಒಂದು ಈ ರೀತಿಯ ಒಂದು ಕಡೆಯಿಂದ ದಲಿತರನ್ನ ಬಾಯಿಗೆ ಬಂದಾಗೆ ಬೈತಾರೆ, ಇನ್ನೊಂದು ಕಡೆಯಲ್ಲಿ ಇವರ ಸ್ಲಮ್ ಏನು ಸ್ಲಮ್ ಇದಂತೆ ದಲಿತರ ಹಣವನ್ನು ನುಂಗಿ ಹಾಕಿದರು ಅಂತಾರು ನಾವಲ್ಲ, ಅಲ್ಪಸಂಖ್ಯಾತರ ಹಣವನ್ನು ನುಂಗಿ ಹಾಕಿರುವಂತಹ ಮಾಡಿರುವಂತಹ 1952ರಲ್ಲಿ ಮಾಡಿರುವಂತಹ ಸಂವಿಧಾನವನ್ನ ಇವತ್ತಿನವರೆಗೆ 101 ಸಾರಿ ಬದಲಾವಣೆ ಮಾಡುವುದರ ಮೂಲಕ ಏನು ಸಂವಿಧಾನದ ಆಶಯ ಇದೆ, ಕೆಲವು ವಿಷಯಗಳು ಬದಲಾವಣೆ ಕಾಲಕ್ಕೆ ಮಾಡಬೇಕಾದದ್ದೇ. ಆದರೆ ಎಲ್ಲರಿಗೂ ಸಮಾನ ನಾಗರಿಕ ಹಕ್ಕಿನ ಬಗ್ಗೆ ಇರುವಂತಹ ಸಂವಿಧಾನವನ್ನು 1952ರಲ್ಲಿ ಹಿಂದೂಗಳಿಗೆ ಬೇರೆ ಅಲ್ಪಸಂಖ್ಯಾತರಿಗೆ ಬೇರೆ ಅನ್ನುವ ರೀತಿಯಲ್ಲಿ ವಿಭಜನೆ ಮಾಡಿರುವಂತಹದ್ದು. 1954ರಲ್ಲಿ ದಲಿತರ ನಾಯಕರು ಅಂತ ಹೇಳಿಕೊಂಡು ಇವ ಕಾಂಗ್ರೆಸ್ಸಿನ ಮಂದಿ ಏನ್ ಹೇಳ್ತಾ ಇದ್ದಾರೆ, ಇದೇ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಸೋಲಿಸಲಿಕ್ಕೆ ಕಾರಣಕರ್ತರಾಗಿದ್ರು. ಇವತ್ತು BR ಅಂಬೇಡ್ಕರ್ ಅವರು ಜವಾಹರ್ಲಾಲ್ ನೆಹರು ನೇತೃತ್ವದ ಸಂಪುಟಕ್ಕೆ ರಾಜೀನಾಮೆ ಕೊಟ್ಟು ಮಾಡಿರುವಂತಹ ದಲಿತರಿಗೆ ಆಗಿರುವಂತಹ ಅನ್ಯಾಯವನ್ನು ವಿರೋಧಿಸಿ ಕಾಂಗ್ರೆಸ್ ಯಾವ ರೀತಿಯಲ್ಲಿ ದಲಿತರಿಗೆ ಅನ್ಯಾಯ ಮಾಡ್ತಾ ಇದೆ. ಸನ್ಮಾನ್ಯ ಆಂಜನೇಯ ಅವರು ದಲಿತರಿಗೆ ಮೀಸಲಾಗಿರುವ ಹಣ ಏನಿದೆ ಅದನ್ನು ಕಮಿಷನ್ ರೂಪದಲ್ಲಿ ನುಂಗಿ ಹಾಕಿರುವಂತ ಮಾಧ್ಯಮದ ಸಮರ್ಥನೆ ಮಾಡುವ ಕೆಲಸಗಳನ್ನು ಸಿದ್ದರಾಮಯ್ಯನವರು ಮಾಡ್ತಾರೆ. ಈ ರೀತಿಯಲ್ಲಿ ಪ್ರತಿಯೊಂದು ಅಲ್ಪಸಂಖ್ಯಾತರಿಗೆ ದಲಿತರಿಗೆ ಹೇಳಿಕೊಂಡು ಹೆಸರಿನಲ್ಲಿ ಡೋಂಗಿ ಜಾತ್ಯತೀತ ನಡೆಸುವಂತವ್ರು ಯಾರು, ಮತ್ತೆ ಇದಕ್ಕೆ ಯಾವ ರೀತಿಯಲ್ಲಿ ಉತ್ತರವನ್ನು ಬೇರೆ ಬೇರೆ ಇವತ್ತು ಸಮೀಕ್ಷೆಗಳ ಮುಖಾಂತರ ನಾವು ನೋಡಿದ್ದೀವಿ. ಕರ್ನಾಟಕ ಭಾವನೆಗಳು ಏನಿದೆ ವಿರೋಧಿ ಚೀನಾ ಅಂತ ಹೇಳ್ತಾರೆ, ಇವತ್ತು ವ್ಯಕ್ತ ಆಗ್ತಾ ಇದೆ. ನಮ್ಮ ವಿರೋಧಿ ಚೀನಾ ಅಂತ ಹೇಳ್ತಾರೆ. ಚೀನಾಕ್ಕೆ
ವಲ್ಲಭಭಾಯ್ ಪಟೇಲ್ ರವರ ಪ್ರತಿಮೆಯನ್ನು ಮಾಡಲಿಕ್ಕೆ 3,500 ಕೋಟಿ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಏನು ಭಾರತ ದೇಶದಲ್ಲಿ ಯಾರು ಇಲ್ವಾ ಇಂಜಿನಿಯರ್ಗಳು, ಏನು ಕೂಲಿ ಕಾರ್ಯಕ್ರಮಗಳು ಇಲ್ವಾ, ಮೇಸ್ತ್ರಿಗಳು ಇಲ್ವಾ? ಯಾಕ್ರಿ ಚೀನಾಕ್ಕೆ ಕೊಡ್ಬೇಕು? ನಿಮ್ಗೆ ಭಾರತ ದೇಶದ ಮೇಲೆ ಜನರ ಚಿಂತನೆ ಬೇಕಿದ್ದರೆ ಅದನ್ನು ನೀವು ಹೇಳ್ಬೇಕು. ಭಂಗಿ ನಟ್ಟಲ್ಲ, ನಿಮ್ಗೆ ಅದನ್ನೇ ದಿನ ಬರ್ತದೆ. ಇನ್ನು ಪ್ರತಿಯೊಂದು ಸಂದರ್ಭದಲ್ಲಿ ಇಲ್ಲದ ವಿವಾದಗಳನ್ನು ಸೃಷ್ಟಿ ಮಾಡುವಂತದ್ದು ಇವತ್ತು ವಿದೇಶಾಂಗ ನೀತಿಯ ಬಗ್ಗೆ ವಿದೇಶಾಂಗ ನೀತಿಯ ಬಗ್ಗೆ ಸರಿಯಾಗಿ ಈ ದೇಶದ ಪ್ರತಿಯೊಬ್ಬ ಸಾಮಾನ್ಯ ಜನ ಕೂಡ ಪ್ರಶಂಸೆಯ ಮಾತುಗಳನ್ನು ಆಡಬೇಕಾದ್ರೆ ಇಡೀ ವಿಶ್ವದ ಬಲಾಢ್ಯ ಆರ್ಥಿಕ ಬಲಾಢ್ಯ ಶಕ್ತಿಗಳ ಪ್ರಶಂಸೆಯನ್ನು ಮಾಡಬೇಕಾದ್ರೆ ಕೇವಲ ರಾಜಕೀಯ ಕಾರಣಕ್ಕೋಸ್ಕರ ಮಾಡುವುದರ ಮುಖಾಂತರ ದೇಶದ ಮಾನವನ್ನ ಹರಾಜು ಮಾಡುವಂತಹ ಕೆಲಸಗಳನ್ನು ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಹಗರಣಗಳ ಪರಿಚಯವನ್ನು ಈ ದೇಶಕ್ಕೆ ಮಾಡಿಕೊಟ್ಟಿರುವಂತವರು ಯಾರು? ಬಡವರ ಹೆಸರಿನಲ್ಲಿ, ಅಲ್ಪಸಂಖ್ಯಾತರ ಹೆಸರಿನಲ್ಲಿ, ದಲಿತರ ಹೆಸರಿನಲ್ಲಿ ಹಣವನ್ನು ನುಂಗಿ ಹಾಕಿದವರು ಯಾರು? ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಕೋಟಿ ಕೋಟಿ ಖಂಡಿತವಾಗಿ ಜೈಲಿಗೆ ಪ್ರಪ್ರಥಮ ಪ್ರಧಾನಮಂತ್ರಿ ಜೈಲಿಗೆ ಹೋದವರು ಯಾರು ಅನ್ನುವಂಥದ್ದು ಹೇಳಬೇಕು. ಇಡೀ ದೇಶದಲ್ಲಿ ಒಂದು ಪ್ರಧಾನಮಂತ್ರಿ ಆರೋಪಿಯಾಗಿ ಅಲ್ಲ ಅಪರಾಧಿಯಾಗಿ ಜೈಲಿಗೆ ಹೋದವರು ಯಾರು? ಈ ದೇಶದ ಪ್ರಧಾನಮಂತ್ರಿಗಳು. ಇವತ್ತು ತಾನು ಜೈಲಲ್ಲಿ ಇಲ್ಲದೆ ಇಡೀ ದೇಶವನ್ನ ತಿರುಗಾಡ್ತಾ ಇರುವಂತದ್ದು ಬೇಲಲ್ಲಿ ಯಾರು? ದೇಶದ ಜನತೆ ಗೊತ್ತು. ಅದು ಸನ್ಮಾನ್ಯ ಇಂದಿರಾ ಗಾಂಧಿ ಅವರು ಏಕೈಕ ಪ್ರಧಾನಮಂತ್ರಿ ತಾನು ಅಪರಾಧ ಕಾರಣಕ್ಕೋಸ್ಕರ ಜೈಲಿಗೆ ಹೋದರು. ಅದೇ ರೀತಿಯಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ರಾಷ್ಟ್ರೀಯ ಪಕ್ಷವೊಂದರ ಅಧ್ಯಕ್ಷರು ಮತ್ತೆ ಹಿಂದಿನ ಅಧ್ಯಕ್ಷರು ಸೋನಿಯಾ ಗಾಂಧಿ ಅವರು ಇವತ್ತು ಜೈಲಲ್ಲಿ ಯಾಕಿಲ್ಲ ಅಂತ ಹೇಳಿ ಬೇಲಲ್ಲಿದ್ದಾರೆ. ಆದ್ರಿಂದ ತನ್ನ ವಿಷಯಗಳನ್ನು ಮರೆಮಾಚಿಕೊಂಡು ಭಾರತೀಯ ಜನತಾ ಪಾರ್ಟಿ ಭ್ರಷ್ಟಾಚಾರವನ್ನು ಪೋಷಣೆ ಮಾಡಿಕೊಂಡು ಸನ್ಮಾನ್ಯ ಯಡಿಯೂರಪ್ಪನವರು ಇರ್ಬೋದು, ರೆಡ್ಡಿ ಅವರು ಇರ್ಬೋದು, ಅವರು ಇರ್ಬೋದು, ಪ್ರತಿಯೊಬ್ಬರು ಇವತ್ತು ಜೈಲಿಗೆ ಆರೋಪಿಯಾಗಿ ಹೋಗಿರುವ ಅಪರಾಧಿಗೆ ಅಲ್ಲ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಭ್ರಷ್ಟಾಚಾರವನ್ನು ಪೋಷಣೆ ಮಾಡುವಂತಹ ಕೆಲಸ ಕಾರ್ಯಗಳು ಮಾಡಲಿಲ್ಲ. ಇವತ್ತು ವ್ಯತಿರಿಕ್ತವಾಗಿ ಲೋಕಾಯುಕ್ತವನ್ನು ನಿರ್ಬಲಗೊಳಿಸಿ ಎಸಿಬಿ ಮುಖ್ಯಸ್ಥನ ತಾನೇ ವಹಿಸಿಕೊಂಡು ತನ್ನ ಮೇಲೆ ಇರುವಂತಹ 57ಕ್ಕೂ ಹೆಚ್ಚಿನ ಕೇಸುಗಳನ್ನ ಮುಚ್ಚಿ ಹಾಕಿರುವಂತದ್ದು KJ ಜಾರ್ಜ್ ಮೇಲೆ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ದಿನೇಶ್ ಗುಂಡೂರಾವ್ ಇರ್ಬೋದು, ಆಂಜನೇಯ ಇರ್ಬೋದು, ಅದೇ ರೀತಿಯಲ್ಲಿ ಮೇಟಿ ಅವರು ಇರ್ಬೋದು, ರೋಷನ್ ಬೇಗ್ ಇರ್ಬೋದು, ತನ್ವೀರ್ ಸೇಠ್ ಇರ್ಬೋದು. ಯಾಕಂತ ಹೇಳಿದ್ರೆ ಇನ್ಯಾರು ಉಳಿದಿಲ್ಲ ಪ್ರತಿಯೊಬ್ಬರ ಮೇಲೂ ಕೂಡ ಇವತ್ತು ಕೇಸುಗಳು ಎಸಿಬಿ ಇರಿಸಿಕೊಂಡು ಜೈಲಿಗೆ ಯಾಕೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಜೈಲಿಗೆ ಯಾಕೆ ಹೋಗ್ಲಿಲ್ಲ ತನಿಖೆನೇ ಮಾಡ್ಲಿಲ್ಲ. ಇವತ್ತು ಕಳ್ಳ ಯಾರು ಅಂತ ಹೇಳಿ ಕದ್ದವ ಅಲ್ಲ, ಸಿಕ್ಕಿಕೊಂಡವ ಕಳ್ಳ. ಆದ್ರಿಂದ ಇವತ್ತು ಭ್ರಷ್ಟಾಚಾರವನ್ನ ಇರಿಸಿಕೊಂಡು ಭ್ರಷ್ಟಾಚಾರವನ್ನು ಪೋಷಣೆ ಮಾಡಿದ ಪರಿಣಾಮವಾಗಿ ಇವತ್ತು ಯಾರು ಜೈಲಿಗೆ ಹೋಗ್ಲಿಲ್ಲ. ಯಾಕಂದ್ರೆ ಜನತೆ ಪ್ರಜ್ಞಾವಂತರಿದ್ದಾರೆ. ಮುಂದಿನ ದಿನಗಳಲ್ಲಿ ಸತ್ಯಮೇವ ಜಯತೆ ಅನ್ನುವಂತಹದ್ದು ನಮ್ಮ ದೇಶದ ಖಂಡಿತವಾಗಿ ಸತ್ಯ ಏನಿದೆ 19 ರಾಜ್ಯಗಳಲ್ಲಿ ಸತ್ಯ ಏನಿದೆ ಅನ್ನೋ ಗೊತ್ತಾಗ್ತದೆ. 20ನೇ ರಾಜ್ಯದಲ್ಲಿ 3 ತಿಂಗಳಲ್ಲಿ ಗೊತ್ತಾಗ್ತದೆ. ಇದರ ಬಗ್ಗೆ ಸಂಪೂರ್ಣರು ನಮ್ಮಿಂದ ಹೆಚ್ಚಾಗಿ ಕಾಂಗ್ರೆಸ್ನವ್ರಿಗೆ ಇರುವುದಿಲ್ಲ. ಇವತ್ತು ಈ ರೀತಿಯ ಹಿಂದೂ ವಿರೋಧಿ ಹೇಳಿಕೆಯನ್ನು ಕೊಡುವಂತದ್ದು ಅಥವಾ ರಾಷ್ಟ್ರೀಯ ನಾಯಕರು ಹಿಂದುತ್ವ, ಯಾಕಂದ್ರೆ ನನ್ನ ಲೆಕ್ಕದಲ್ಲಿ ಎಲ್ಲವನ್ನು ಇವರು ವಿಭಜನೆ ಮಾಡಿದ್ದಾರೆ. ಇವತ್ತು ಹಿಂದುತ್ವವನ್ನು ಕೂಡ ವಿಭಜನೆ ಮಾಡೋದು ಮೃದು ಹಿಂದುತ್ವ, ಉಗ್ರ ಹಿಂದುತ್ವ, ಈ ರೀತಿಯ ಭಾವನೆಗಳನ್ನ ಜನರಲ್ಲಿ ಮಾಡಿಕೊಂಡು ವಿಭಜನೆ ಮಾಡಿಕೊಂಡು ನಾವು ಹಿಂದಿನ ದಿವಸಗಳು ಹೇಳ್ತೇವೆ ಬ್ರಿಟಿಷರು ವಿಭಜನೆಯ ಆಡಳಿತ ಮಾಡ್ತಾ ಇದ್ದಾರೆ ಅಂತೇಳಿ. ಇವತ್ತು ಕಾಂಗ್ರೆಸ್ ಇವತ್ತು ಮಾಡ್ತಾ ಇರುವಂತಹದ್ದು ಕಾಂಗ್ರೆಸ್ ಸ್ಥಾಪನೆ ಆಗಿರುವಂತಹದ್ದು ಇವತ್ತು 130 ವರ್ಷಗಳ ಹಿಂದೆ ಸ್ಥಾಪನೆ ಆಗಿರುವಂತಹ ವಿದೇಶಿಯರಿಂದ ಹೊರತು ಅವರ ಸ್ವದೇಶಿಯರಿಂದ ಅಲ್ಲ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಹಿಂದಿನ ಭಾರತೀಯ ಜನತಾ ಸ್ಥಾಪನೆ ಆಗಿರುವಂತಹದ್ದು ಸನ್ಮಾನ್ಯ ಜವಾಹರ್ಲಾಲ್ ನೆಹರು ಅವರ ಪ್ರಥಮ ಸಂಪುಟದಲ್ಲಿ ಕೈಗಾರಿಕಾ ಸಚಿವರಾಗಿ ಇತ್ತಂತಹ ಈ ದೇಶದ ಏಕತೆಗೋಸ್ಕರ ತನ್ನ ಪ್ರಾಣ ತ್ಯಾಗ ಮಾಡಿರುವಂತಹ ಸನ್ಮಾನ್ಯ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ನೇತೃತ್ವದಲ್ಲಿ. ಆದ್ರಿಂದ ದೇಶದ ಬಗ್ಗೆ ನಮ್ಮ ಗೌರವಗಳು ಏನಿದೆ ಇದರ ಬಗ್ಗೆ ಕೆಲಸ ಕಾರ್ಯಗಳು ಇವರು ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ. ನಿಮ್ಮದೇನಿದೆ ಅದನ್ನು ನೋಡಿ ಒಟ್ಟಾರೆ ನಿರ್ಧಾರವನ್ನು ಜನತೆ ಕೊಡ್ತಾರೆ. ಕೊನೆಯದಾಗಿ ಒಂದೇ ನಿಮಿಷದಲ್ಲಿ ಗಣೇಶ್ ಪೂಜಾರಿ ಅವರು ಈ ಎಲ್ಲ ಹೇಳಿಕೆಗಳಾಗಿರ್ಬೋದು, ರಾಜ್ಯದಲ್ಲಿ ಮುಂದಿನ ಚುನಾವಣೆಗೆ ಅಥವಾ ಗಿಮಿಕ್ ಏನಾದ್ರು ಮಾಡ್ತಾ ಇದ್ರೆ ಕಾಂಗ್ರೆಸ್ ಇಂದಲ್ಲ ಆಗಿರ್ಬೋದು, ಇಂಥ ಗಿಮಿಕ್ಕಿಗೆ ಬಿಜೆಪಿ ಅವರು ಏನೋ ಮಾಡ್ತಾ ಇದ್ದಾರೆ ಅಥವಾ ಸಂಘ ಪರಿವಾರ ಆಗಿರ್ಬೋದು ಇನ್ಯಾವುದು ಮಾಡ್ತಾ ಇದೆ ಅನ್ನುವಂಥದ್ದು ನೀವು ಕೂಡ ಅದಕ್ಕೆ ಒಗ್ಗಿಕೊಳ್ತಾ ಇದ್ದೀರಾ, ಆ ಒಂದು ಚಾಳಿಯನ್ನು ನೀವು ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಒಂದೇ ನಿಮಿಷದಲ್ಲಿ ಮುಗಿಸ್ಬೇಕು. ನೋಡಿ, ನಿಮಗೆ ಸ್ಪಷ್ಟವಾಗಿ ನಾನು ಹೇಳ್ತೇನೆ, ಇವತ್ತಿನ ಜನ ಏನು ಈ ಕೋಮು ಗಲಭೆಗಳು ಮತ್ತು ಹಿಂದೂ ಹತ್ಯೆ ಮುಸ್ಲಿಂ ಹತ್ಯೆ ಎಂಬ ಬಗ್ಗೆ ಸಂಪೂರ್ಣವಾಗಿ ಈ ರಾಜ್ಯದ ಮತ್ತು ಜಿಲ್ಲೆಯ ಈ ದೇಶದ ಜನ ತಿಳ್ಕೊಂಡಿದ್ದಾರೆ.
ಇದಕ್ಕೆ ನಾವು ಅವರಿಗೆ ಏನು ನೋಡಿ ರೋಷಿ ಹೋಗ್ಲಿಲ್ಲ, ನಾನು ಹೇಳ್ತೇನೆ ನಿಮ್ಗೆ, ಅದು ಗೊತ್ತಾಗ್ತದೆ ನಿಮ್ಗೆ. ಕೇಳಿ, ನೀವು ಹೇಳಿ, ನಾವು ಕೇಳ್ತಾರೆ. ಮುಂದಿನ ಚುನಾವಣೆಯಲ್ಲಿ ನೀವು ಹೇಳ್ತೀರಲ್ಲ, ಇದಕ್ಕೆ ಸರಿಯಾದ ಉತ್ತರವನ್ನ ಈ ಜಿಲ್ಲೆಯ ಜನ ಖಂಡಿತವಾಗಿಯೂ ಕೊಡ್ತಾರೆ. ಎಸ್ ಬಹಳಷ್ಟು ವಿಚಾರಗಳನ್ನು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಹಂಚಿಕೊಂಡ್ರಿ. ಕಾರ್ಯಕ್ರಮಕ್ಕೆ ಬಂದದಕ್ಕೆ ಇಬ್ಬರಿಗೂ ಧನ್ಯವಾದಗಳು ಸರ್. ಎಸ್ ವೀಕ್ಷಕರೇ, ಇದಿಷ್ಟು ಈ ಹೊತ್ತಿನ ವಿಶೇಷ. ನಾಳೆ ಇದೇ ಸಮಯಕ್ಕೆ ಭೇಟಿ ಆಗ್ತೇನೆ. ಸುದ್ದಿ, ಮಾಹಿತಿ, ಮನೋರಂಜನೆಯನ್ನು ನೋಡ್ತಾ ಇರಿ ಸ್ಪಂದನ.